ಎಸ್ ಸರ್ ಲಾಗ್ಸ್ ತರ ಬರ್ತೀರಾ ಎಣ್ಣ ಇಂಚೊಲ್ಲರು ಒನಸಾಂಡೆ ಒಂಜಿ ಲೈಕ್ ಕೊರ್ಲೇವೆ ಒನಸ್ ಬಂತಾರಾ ಅಣ್ಣ ದಾದಿ ಸ್ಪೆಷಲ್ ಇನಿ ಐತಾರತೀನಿ ದಾದಿ ಸ್ಪೆಷಲ್ ಸಂಡೇ ಸ್ಪೆಷಲ್ ದಾದಿ ವೆಲ್ಕಮ್ ಟು ಮೈ ಲೈವ್ ಎಸ್ ಆರ್ ಲಾಗ್ಸ್ ಸಪೋರ್ಟಿಂಗ್ ಉಳ್ಳೇರು ಥ್ಯಾಂಕ್ ಯು ಸೋ ಮಚ್ ರಿಚ್ಚಿ ಮನೋಲಿ ಪನೋಲಿ ಅಂದೆ ಮನೋಲಿಯಾ ಓಕೆ ಓಕೆ ಬೆಕ್ಕ ವಿಡಿಯೋ ಪಾಡ್ದಾರಾ ಸಪೋರ್ಟಿಂಗ್ ಉಳ್ಳೇರು ಎಸ್ ಆರ್ ಲಾಗ್ಸ್ ತರ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಎನೇಪಲ ಎನ್ ಮಾಂಟೆ ಬರ್ಪೆ ಇನಿ ಲೇಟ್ ಆನ್ ಲೈವ್ ಕಾಣೆ ಮಲ್ದು ಜತೆ ಅಂಚೆ ಇತ್ತಂಜಿ ಬೈಯೆಡ್ಲ ಮಲ್ಪೋಜಿ ಇತ್ತಂಚೂರು ಮಲ್ತು ಪೋಯಿಂದು ಬರ್ತೀನಿ ಒಂಜಿ ಅರ್ಧ ಗಂಟೆದು ಇನಿ ರಜೆನೆ ಅಣ್ಣ ಇಲ್ಲದಿಲ್ಲರಾ ಕತ್ತೇರಿ ಹೊಡೆ ಕೊನ್ನಿ ಓ ಕತ್ತೇರಿದಿಲ್ಲ ಕೋಣದ ಮೀಂದ ಸಾರುಂಡುಗೆ ಅಂದೆ ಓಕೆ ಓಕೆ ಅಂಚೆನಿ ಮನೋಲಿಯಾ ಓಕೆ ಲೈವ್ಗೆ ಬಂದರೆ ಲೈಕ್ ಕೊಡಿ ಹೈಡಲ್ಲಿರಬೇಡಿ ಕಮೆಂಟ್ ಮಾಡಿ ಅಡಿಗೆ ಅಂಗಡಿಗೆ ಪೋಪ್ನ ಬರುಣ ಪೋನ ಬರ್ಪುನ ಅವೊಂದು ಅಂದ ಒಂದಿ ಇನಿ ರಜೆ ಇಜ್ಜಾಕೆ ಇನ್ಯಾನ್ ಅವು ಅಂಗಡಿಗೆ ಪೋಪಿನ ಬರ್ಪಿನ ಒಪ್ಪುಣೈತೆ ಇರ್ಬಣ್ಣ ಪುರಾಳಗೆ ಬೈದತ್ತರತೆ ಏತು ದೂರ ಉಂಡು ನೀ ಕಲಾಲ್ ತೆರೆದು ಪುರಾಳದು ಪೊಳಲಿ ಹೆಂಕುಳು ಪುರಾಲ್ ಪನ್ಪಿನಿ ಪೊಳಲ ದೇವಸ್ಥಾನ ಬತ್ತಿತ್ತರತೆ ಅನ್ನ ಏತು ದೂರ ಉಂಡು పొక్కడే పోన ಬರ್ಪುನ ಬೇಲೆ ಮಲ್ದಿಜ್ಜಿ ಅಂದೆ ಓಕೆ ಓಕೆ నాకు 31 ಕಿಲೋಮೀಟರ್ ಉಂಡು ಅಂದೆ ಏರ್ ಗಾಡಿ ಉಂಡ ಗಾಡಿಡ್ ಬರ್ಪಿನ ಕೆನಟಿಕ್ಡ್ ಬರ್ಪಿನ ಅತ್ತು ಬಸ್ ಇಟ್ಟು ಬರ್ಪಿನ ಏರು ನಗು ಎಂದಿದೆ ಮಂಚಿನ ಬಿಂದು ನಾನಾ ಇನಿ ಲೈವ್ ಮಲ್ದಾರೆ ಅಣ್ಣ ಇನಿ ಲೈವ್ ಇಜ್ಜೇರ್ನ ಮನಸ್ಸೆ ಓ ಮನಸ್ಸೆ ಎಂತ ಮನಸ್ಸೆ ಹೇಳು ಮನಸ್ಸೆ ಇಜ್ಜಿ ಪನದುಲ್ಲೇರು ಯಾನ್ನ ಕಾರುಂಡು ಪನದುಲ್ಲೆ ಅಂದ ಕಾರುಂಡೆ ಅಣ್ಣ ಓಕೆ ಓಕೆ ಕಾರ್ ಇತ್ತು ನೆಡ್ಡತೆ ಓಡಲೆ ಎಣ್ಣಿನ ಪಗಾರ ಅಪ್ಪ ಪೂದು ಬರಲತೆ ಗಾಡಿ ಇತ್ತಂಡ ಈಜಿನ ಕೂಡ ಬಸ್ ಕಾಪೋಡು ಬಸ್ ಅಪ್ಪ ಬರ್ಕೊಂಡು ಟೈಮ್ ಟು ಟೈಮ್ ಬಸ್ ಉಪ್ಪುಣತೆ ಕೆಲವೊಂದು ಸಲ ಕೆಲವು ಕಡೆ ಎಂಕ್ಲೇ ಮೂಲ ಟೆನ್ಷನ್ ಇಜ್ಜಿ ಎಂಕ್ಲೇ ಬಸ್ ಏತ್ಕೊಂಡು ಉಂಟು
అంచా అచ్చా తిరుగును ఎంకులు అందే మళ్ళీ పోదు వాళ్ళ ఓడాల పోడతి పోదు తిరుగుದು ಬರೋಡು ಬಕೆಂಜಿನ ಎಲ್ಲ ಯಾಪತ್ತುನಾರು ಬೇಲೆ ಎತ್ತಿನನಿ ಆ ಬೇಲೆ ಮುಗಿಯರೆ ಇಜ್ಜಿನಮ್ಮ ಮಾನವನಾಗಿ ಹುಟ್ಟಿದ್ದೇನೆ ಏನೇ ಕಂಡಿ ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ ಸೇರಿಕೊಂಡು ಹೋಗೋದೆಲ್ಲ ಸತ್ತಾಗ್ ಬಂಡಿ ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ ಇರತ್ತಾಜಿ ವರ್ಷ ಒಡೇಲ పోతుజి ఇరవై ವರ್ಷ ಹೊಡೆಯಲ್ಲ పోతుಚಾರಾ ಬೇಲೆ ನಂದು ಬಗದದು ಇತ್ತೆ ಪೋಡು పోపిన్ ಬರ್ಪಿನ್ ದೇವಸ್ಥಾನ ಗಾಡಿ ಈಡೆ ಪೋದತೆ ಈರ್ ಪದ್ಯ ಎಲ್ಲ ಶೋಕ್ ಅನ್ಪರತ್ತೆ ಇರಿಗೆ ಪದ್ಯದ ಮೀಡಿಯೋ ಮಲ್ಪೊಲಿ ಅನ್ನ ಕಾಲಿಂಚ ಮ್ಯೂಸಿಕ್ ಪೂರ ಇಜ್ಜಂದೆ ಪದ್ಯ ಮಲ್ಪೊಲಿ ಇರೆಗು ಏತು ಜನ ಇತ್ತೆ ಖಾಲಿ ಪದ್ಯನೇ ಮನ್ಪೇರು ಗೊತ್ತುಂಡೆ ವಿಡಿಯೋ ಮಲ್ಪೇರು ಓನ್ ಮಲ್ಪುನತೆ ನಮ್ಮ ಓಲ ತಿಕ್ಕುಜಿದಲ್ಲ ಪದ್ಯದ ಮಲ್ಪಾಡುವೇರು ಇರೆಗ್ಲ ಅಂಚೆನೆ ಮಲ್ಪೊಲಿ ವಿಡಿಯೋ ನನ್ನ ತಿರ್ಗುನು ಅನ್ಪನೆ ಒಂದು ನಂದು ತಿರ್ಗುನು ಬಗದಾದ ಅನ್ಪುಡು ಎಲ್ಲರೂ ಕೊಲ್ಲಾತೆ ತಿರ್ಗೋಡೆ ಮಕ್ಕಂಚಿನೆ ಪೋದು ಬರೋಡು ಅಪರೂಪ ಬರ ಒಟ್ರಾಸಿ ಕೈಟ್ ಕಾಸು ಬೋಡು ಕಾಸಿತ್ತಿನ ಒಡೆಲ ಪೋದು ಬರೋಲಿ ಆತೆ ಗಾಡಿ ಕಾಸಿತ್ತಿನ ಗಾಡಿಲ ಬಾಡಿಗೆ ತಿಕ್ಕೊಂಡೆ ಅತೆ ಕಾಸು ಬೋಡು ಆತೆ ಕಾಸಿತ್ತಿನ ಒಡೆಲ ಪೋತಾರು ಸುವಾನಿ ಹಾಡಯ್ಯ ನಾನಿ ನನ್ನ ಚೆಲುವಿಗೆ ಸೊಗಸಾದಲಾನು ಕಾಸು ಮಾತ್ರ ಇಜ್ಜಿರಳ ಅವು ಅಂದು ಅವು ಎರಡಲ್ಲ ಇಚ್ಚಿ ನಮ್ಮನೆ ಕಾಸೆ ಜೊತೆ ಅವೇ ಬಂಗ ಅಯ್ಯೋ ಐಕೆ ಒದ್ದಾಡು ನತ್ತೆ ದಿನವಲ್ಲ ಕಾಳೆಲ್ಲ ಹಾಕಿದ್ದು ಬೇಲೆ ಅಲ್ಪನು ಕಾಸುಗೋಸ್ಕರನೇ ಒದ್ದಾಡು ಕಾಸು ಕಮಾಯಿ ರೇತು ಬಂಗೊಂಡು ಅಲ್ಲ ಖರ್ಚು ಉಂಡತಿ ಬರಪ್ಪ ಖರ್ಚಾದ ಬೋಪುಂಡು ಕಾಸು ಕಮಾಯಿಲ ಕತ್ತು ಕಮರೇತು ಬಂಗೊಂಡು ಅದೇ ಖರ್ಚು ಮಾಡಿದಾಗ ಇತ್ತು ಒಂದು 500 ರೂಪಾಯಿದೆ ನೋಡ್ರಿ ಇತ್ತು ಬೋದು ಅಂಗಡಿ ಕೊರ್ನಾಗ ದಾಲ ಇಜ್ಜಿ ಆಯ್ತು ಸಿರ ದಾಲ ಬರ್ಪುಜಿ ನಾದು ಏರ್ಕದು ಪ್ರಥಮ್ ಲಸ್ಸಿ ಕಂತಿನಾ ಪರ್ಲೆ ನಿಕ್ಲೇಗುಂಡ ಅಣ್ಣಗ್ಲ ಕೊರು ಲಕ್ಷ ಅಣ್ಣಗ್ಲ ಒಂಜಿ ಪಾರ್ದು ಲೋಟಿಡ್ ಕೊರು ಕುಡಂಜಿ ಲೋಟೆ ಪಾಟ್ ಪ್ರಥಮ್ ಈ ಪರಿಯಾನ ಪ್ರಥಮ್ ಪರಿಯೆಗೆ ನೀ ಗುಪ್ಪೊಚ್ಚಿ ಲಕ್ಷ ಎನ್ನ ಹಸ್ಬೆಂಡ್ ಡ್ರೈವರ್ ಆರು ತನುಶ್ರೀ ತನು ಸಂಗೀತ ಲೈಕ್ ಡನ್ ಅಂತ ಹೇಳಿದೆ ಥ್ಯಾಂಕ್ ಯು ತನುಶ್ರೀ ಅವರೇ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಟು ಮೈ ಲೈವ್ ತನುಶ್ರೀ ಮೇಡಮ್ ಪನ್ನೊಂದುಲ್ಲೆ ತನುಶ್ರೀ ಅವರೇ ಇದ್ದೀರಾ ಇದ್ರೆ ಕಮೆಂಟ್ ಹಾಕಿ ಒಂದು ತನುಶ್ರೀ ಅವರೇ ಯಾನ್ ಇಲ್ಲಿ ಕಟ್ಟದ ಜಂದೆ ಬಕ್ಕ ಬಾಡಿಗೆ ಡಿಪ್ಪುನ
ಯಾನ ಎಂಕಲ್ಲ ಎಂಕಲ್ಲ ಇಲ್ಲಿ ಕಟ್ಟುತ್ತಿಜಯಣ್ಣ ಎಂಕುಲು ಯಾನಿತ್ತೆ ಅಮ್ಮನ ಒಳುಪ್ಪುನು ಎಂಕುಲು ಇಲ್ಲಿ ಕಟ್ಟುತ್ತಿಜ ನಸೀಬ್ ಉಪ್ಪುನಪ್ಪ ಕಾಪುಂಡು ಇಲ್ಲು ಅದೇ ನಮ್ಮ ನಸೀಬುಡು ಇಲ್ಲುಂಡ ಖಂಡಿತ ಆಪು ಒಟ್ಟಸಿ ನಸೀಬುಡು ಬೋಡು ಇಲ್ಲು ಇಲ್ಲ ಆಪಿನ ಯೋಗ ಅದೇ ದಾದಾಂಡ್ ಫಿನಿಶ್ ಯಾಕೆ ಏನಾಯ್ತು ದಾದಾಂಡ್ ಹಾಯ್ ಲಾವಣ್ಯ ಸಿಸ್ ಬಂದರು. ಹಾಯ್ ಲಾವಣ್ಯ ಸಿಸ್, ವೆಲ್ಕಮ್ ಟು ಮೈ ಲೈವ್. ಲಾವಣ್ಯ ಸಿಸ್ ನಿಮ್ದು ಊಟ ಆಯಿತಾ? ತನುಶ್ರೀ ಇದ್ದೀರಾ? ತನುಶ್ರೀ ಅವರೇ ಇದ್ದೀರಾ? ಸಿಸ್ ಇದ್ದೀರಾ? ಸಂದೇಶ ಅರದ ಬರ್ತೀರಾ? ಹಾಯ್ ಪರೊಂದುಲ್ಲೇರು ಲೈಕ್ ರನ್ ಪರೊಂದುಲ್ಲೆ ಲಾವಣ್ಯ ಸಿಸ್. ಥ್ಯಾಂಕ್ ಯು ಲಾವಣ್ಯ ಸಿಸ್, ಥ್ಯಾಂಕ್ ಯು ಸೋ ಮಚ್. ಇಲ್ಲ ಕಟ್ಟರೆ ಮೇಸ್ತ್ರಿಯ ಟೀಚರ್ ಇಲ್ಲವಾ? ನಿನ್ನ ಮೇಸ್ತ್ರಿ ಬೇಲೆಗೆ ಹೋಗ್ಬೇಕಾದ್ರೆ ಹೋಗ್ಲೇಬೇಕಲ್ಲ ಸಿಂಪಲ್ ಬಾಯ್. ನಾನು ಇಲ್ಲಿ ಕಟ್ಟಿಗೆ ಮೇಸ್ತ್ರಿ ಅಲ್ಲ. ಊಟ ಆಯ್ತು ಅಂತ ಹೇಳ್ತಾ ಇದ್ದಾರೆ ಲಾವಣ್ಯ ಅವರು. ಏನು ಸ್ಪೆಷಲ್ ಲಾವಣ್ಯ ಸಿಸ್ ಇವತ್ತು? ಸಂಡೇ ಅಲ್ಲ ಸಿಂಪಲ್ ಬಾಯ್. ಸಂಧ್ಯಾ ಅಕ್ಕಗೆ ನಮಸ್ತೆ ಮಾಡ್ತಂದಿಲ್ಲ ಸಿಂಪಲ್ ಬಾಯ್. ಲೈಕ್ ಡನ್ ಬರೋದಿಲ್ಲ ಸಂಧ್ಯಾ. ಥ್ಯಾಂಕ್ ಯು ಲಾವಣ್ಯ ಸಿಸ್, ಸಪೋರ್ಟಿಂಗ್ ಉಳ್ಳೇರು. ಲಾವಣ್ಯ ಟೀಚರ್ ಬಂದೊಂದುಲ್ಲೇರು ನಮ್ಮ ಸಿಂಪಲ್ ಬಾಯ್. ಲಾವಣ್ಯ ನೀವು ಟೀಚರ್ ಆದರೆ ಐತೆ ಇವತ್ತು ನೋಡಿ, ನಿಮ್ಮದು ಸ್ಟೂಡೆಂಟ್ ಬಂದಿದ್ದಾರೆ ಸಿಂಪಲ್ ಬಾಯ್. ಸಂದೇಶ ಸಿಂಪಲ್ ಬಾಯ್ ಓಲ್ಲರಿ ಇರಕ್ಕೇನೊಂದುಲ್ಲೇರು ಅಂದು ಸಿಂಪಲ್ ಬಾಯ್ ಸಂದೇಶಿಸಿನ ಲೈವ್ ಪೋತುಚರತೀರು ಇರು ಓಲ್ಲ ರಿಜಿನಲ್ ಮಾಯ್ಕಾತಾರ ಅಂದತೆ ಕಾಣೆ ಬೈಜ್ಜಿಯೇ ಸಿಂಪಲ್ ಬಾಯಿನಿ ಕಾಣೆ ಚೂರು ಬಿಸಿ ಇತ್ತೆ ಬರ್ರೆ ಆಯ್ತು ಜಿಂಕ್ ಲೈವ್ಗೆ ಯಾನಿತ್ತೆಣ್ಣೆ ಐತೆ ಎಲ್ಲ ಬರ್ಪುಜಿರ ನೆನ್ನೆ ಸಡನ್ನೇ ಬರ್ತೀನಿ ಒಂದು ಲೈವ್ ಬರ್ಕಾನು. ಹೌದಾ ಅಂತ ಹೇಳ್ತಾ ಇದ್ದಾರೆ. ಹೌದು, ಇವತ್ತು ಲಾವಣ್ಯ ನೀವು ಇವತ್ತು ಟೀಚರ್ ಆಯಿತಾ? ನೀವು ಡ್ರಾಯಿಂಗ್ ಹೇಳಿಕೊಡಿ ಅವರಿಗೆ, ಸಿಂಪಲ್ ಬಾಯ್ಗೆ. ಸಿಂಪಲ್ ಬಾಯ್ ಡ್ರಾಯಿಂಗ್ ಕಲಿತಾರೆ. ಯಾನ್ ಕಾಪುಡುಲ್ಲೆ ಸಂಧ್ಯಕ್ಕ ದಾದಿ ದಿನೋಲ ಕಾಪು ಪೋಪರ್ ದಾದ ವಿಶೇಷ. ಸಿಂಪಲ್ ಬಾಯ್ಗೆ ಎನ್ನ ನೆನೆಪೇ ಇಜ್ಜ ಪನೊಂದುಲ್ಲೇರು ನಮ್ಮ ಸಂಧ್ಯಾ ಸಿಸ್. ಹೌದು, ಡ್ರಾಯಿಂಗ್ ಟೀಚರ್ ನೀವು ಆಯ್ತಾ ಲಾವಣ್ಯ ಸಿಸ್? ಅವರಿಗೆ ಡ್ರಾಯಿಂಗ್ ಕಲಿಸಿ ಆಯ್ತಾ? ಇವತ್ತು ಸಂಡೇ ಅಲ್ಲ ಪೂಜೆ ಅಂತೇಳಿ ಲಾವಣ್ಯ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ನೆನಪುಂಡು ಸಂಧ್ಯಕ್ಕ ಪನೊಂದುಲ್ಲೇರು ಬ್ಯೂಟಿಫುಲ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಲಾವಣ್ಯ ಸಿಸ್ ಅವರು. ಸಪೋರ್ಟಿಂಗ್ ಅಲ್ಲಿದ್ದಾರೆ, ಓಕೆ ಅಂತ ಹೇಳ್ತಿದ್ದಾರೆ ಸಿಂಪಲ್ ಬಾಯ್. ಲಾವಣ್ಯ ಟೀಚರ್ ಡ್ರಾಯಿಂಗ್ ಒನ ಸಾಂಡೆ ಸಿಂಪಲ್ ಬಾಯ್ ಅಂತ ಕೇಳ್ತಾ ಇದ್ದಾರೆ. ಸಪೋರ್ಟಿಂಗ್ ಅಲ್ಲಿದ್ದಾರೆ. ಮುಗಿಯುಂಡು ಅಂದೇ ಸಿಂಪಲ್ ಬಾಯ್ ಎಂಬೆ ಮುಗಿಂಡ ಪಕ್ಕ ಇರ್ಪೋಲೆ ಒನಸ್ ಮಾಡ್ತಾರೆ ಸಿಂಪಲ್ ಬಾಯ್. ದಾದಿ ಸ್ಪೆಷಲ್ ಇನಿ ಬಿರಿಯಾನಿ ಮೀನುಂಡ. ಲಾವಣ್ಯ ಸಿಸ್ಟರ್ ಆಹಾಯ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಂಧ್ಯಾ ಸಿಸ್. ಲಾವಣ್ಯ ಸಿಸ್ ಜೆರಾಕ್ಸ್ ಮಲ್ವರೆ ಬೋತೀರ್ ಆ್ಯಪಲ್ ಕೊರೊಂದುಲ್ಲೇರು ಲಾವಣ್ಯ ಸಿಸ್ ಸಪೋರ್ಟಿಂಗ್ ಲೇರು. SR ಲಾಕ್ಸ್ತಾರ್ ಸಪೋರ್ಟಿಂಗ್ ಲೇರು, ಅಣ್ಣೆ ಸಪೋರ್ಟಿಂಗ್ ಲೇರು. ನಮ್ಮ ಮಹೇಶ್ ಮಹಿ ಅವರು ಬಂದರು. ಹಾಯ್ ಮಹೇಶ್ ಅವರೇ, ವೆಲ್ಕಮ್ ಟು ಮೈ ಲೈವ್. ಊಟ ಆಯ್ತಾ ನಿಮ್ಮದು? ಥ್ಯಾಂಕ್ಸ್ ಲಾವಣ್ಯ ಟೀಚರ್ ನನ್ನ ಬ್ಯೂಟಿಫುಲ್ ಹೇಳಿದ್ದಕ್ಕೆ. ಹೌದೌದು, ನೀವು ಸಿಂಪಲ್ ಬ್ಯೂಟಿಫುಲ್ ಇಲ್ಲದಿದ್ರು ಕೂಡ. ನೈಟ್ ನನ್ನ ಲೈವ್ 10 ಗಂಟೆಗೆ. ಹೌದು, ಸಂಧ್ಯಾ ಸಿಸಿದ 10 ಗಂಟೆಗೆ ಲೈವ್ ಉಂಟು. ಮಹೇಶ್ ಮೈ ಅವರೇ ನಿಮ್ಮದು ಚಾನಲ್ ಉಂಟಾ? ಸಿಂಪಲ್ ಬಾಯ್ ಮಹೇಶ್ ಮೈ ಅವ್ರ ಚಾನಲ್ ಉಂಟು ನೋಡಿಯಪ್ಪ. ಗುಡ್ ಆಫ್ಟರ್ನೂನ್ ಅಂತ ಹೇಳ್ತಾ ಇದ್ದಾರೆ. ನನಗೆ ಕನೆಕ್ಟ್ ಆಗದವರು ಕನೆಕ್ಟ್ ಆಗಿ ಆಯಿತಾ? ನನ್ನ ಚಾನಲ್ಗೆ ಹೋಗಿ ಕಮೆಂಟ್ ಮಾಡಿ. ಕೆಲ್ಗೆ ಬರ್ಪಾರ ಇಲ್ಲೋ ಕೆಲ್ಗೆ ಬರ್ಪಾರ ಏಪಣ್ಣ ಏಪ ಪಲ್ಲೆ ಬರ್ಪ ಲೈವ್ ಮಲ್ಪ್ಲೆ ಬರ್ಪ ಅಡಿಗೆ. ಮಹೇಶ್ ಅವರು ಊಟ ಆಯಿತು ಸಂಗೀತ ಅವರೇ ಕೇಳ್ತಾ ಇದ್ದಾರೆ. ಊಟ ಆಗಲಿಲ್ಲ, ಇನ್ನೂ ಆಗಬೇಕು, ನಂದು ಇನ್ನೂ ಆಗಬೇಕು. ಇದು ಲೈವ್ ಎಂಡ್ ಆದ ನಂತರ ಮಾಡ್ತೇನೆ. SR ಅನ್ನ ಒನಸಾಣಿಕೆ ಏನೊಂದುಲ್ಲೇರು ಸಿಂಪಲ್ ಬಾಯ್ ಉಂಡು ಬನೊಂದುಲ್ಲೇರು ಏನೇ ಉಂಡಿಯೇ ಸಿಂಪಲ್ ಬಾಯ್. ಲಾವಣ್ಯ ಸಿಸ್ ಸಪೋರ್ಟಿಂಗ್ ಉಳ್ಳೇರು. ಪೂಜಾ ಅವರು ಬಂದರು ನಮ್ಮದು. ಹಾಯ್ ಅಕ್ಕ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ ಪೂಜಾ ಅವರೇ, ವೆಲ್ಕಮ್ ಟು ಮೈ ಲೈವ್. ಮತ್ತೆ ಊಟ ಆಯ್ತಾ ಪೂಜಾ ಅವರೇ? ಏನು ಸ್ಪೆಷಲ್ ಇವತ್ತು ಪೂಜಾ ಅವರಿಗೆ? ಈರು ಬರೋಡು ಎಲ್ ಕಟ್ಬೆ ಯಾವ್ ಬರ್ಪೆ ಈರು ಇಲ್ಲ ಕಟ್ಟಲೇನ ಯಾಮ್ ಬರ್ಪೆ ಏ ಚಾನಲ್ ಬೆದ್ದಿ ಎಂಜಿನೇ ಎಂಜಿನೇ ಸಿಂಪಲ್ ಬಾಯ್ ಏತು ಬುಧರ್ ಎಂಕ್ ಪಿನ್ ಮಾಡಿ ಮೇರೆ ಕೊಂಚ ಪಿನ್ ಮಾಡ್ತು ಬಿಡ್ಬೆ ಅಂತಲೇ
ಮಾಡಿದೆ ಪೂಜೆ ಪಿನ್ ಮಾಡಿದೆ ಮನಸ್ಸಾಂಡೆ. ಇನ್ನು ಸಿಸ್ಟರ್ ನಿಮ್ಮದು ಅಂತ ಹೇಳ್ತಾ ಇದ್ದಾರೆ. ಪೂಜಾ ಟೀಚಾ ಅಂತ ಹೇಳ್ತಾ ಇದ್ದಾರೆ. ಇವರಿಗೆಲ್ಲರಿಗೂ ಕೂಡ ಟೀಚಾ. ಭಾನ್ವಿ ಸಿಸ್ ಬಂದರು. ಹಾಯ್ ಭಾನ್ವಿ ಸಿಸ್, ವೆಲ್ಕಮ್ ಟು ಮೈ ಲೈವ್. ಭಾನ್ವಿ ಸಿಸ್, ಊಟ ಆಯ್ತಾ ನಿಮ್ಮದು? ಗೊತ್ತಿಲ್ಲ ಸಿಸ್ಟರ್, ಹಾಸ್ಟೆಲ್ ಏನು ಕೊಡ್ತಾರ ಏನು? ಹೌದಾ, ಹಾಸ್ಟೆಲಲ್ಲಿರೋದಾ ನೀವು ಪೂಜಾ ಸಿಸ್? ಓಕೆ ಓಕೆ, ಹಾಸ್ಟೆಲಲ್ಲಿ ಏನು ಕೊಡ್ತಾರೆ ಅದು ತಿನ್ಬೇಕಲ್ಲ. ಸಿಂಪಲ್ ನೋಡಿ, ಭಾನ್ವಿ ಸಿಸ್ ಸಿಂಪಲನ್ನು ಕರಿತಾ ಇದ್ದಾರೆ. ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಊಟ ಆಯಿತು ಸಂಧ್ಯಾ ಸಿಸ್, ನಿಮ್ದಾಯ್ತು ಅಂತ ನಂದಾಯಿತು ಅಂತ ಹೇಳ್ತಾ ಇದ್ದಾರೆ. ಪೂಜಾ ಅಲ್ಲ, ಪೂಜಾ ಆರ್ ಬ್ರದರ್. ಪೂಜಾ ಟಿಕ್ಕ ಅಲ್ಲ, ಎಂತ ಟಿಕ್ಕ ಅಲ್ಲ, ಬ್ರದರ ಪೂಜಾ ನೀವು ಸಿಸ್ ಅಲ್ವಾ? ಓಕೆ ಓಕೆ. ಪೂಜಾ ಜಂಪಿಂಗ್ ಅಂತ ಹೇಳ್ತಾ ಇದ್ದಾರೆ. ಮಹೇಶ್ ಇವತ್ತು ಪೂಜಾ ಅವರಿಗೆ ರಾಮನವಮಿ ಅಂತ ಹೇಳಿದ್ರೆ. ಹೌದೌದು, ಎಲ್ಲರಿಗೂ ಕೂಡ ಇವತ್ತು ರಾಮನವಮಿ ಅಲ್ಲ. ರಾಮನವಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಪಿನ್ನು ಬೊಡ್ಚಿ ಎಂಚಿನ ಸಿಂಪಲ್ ಪೊಲ್ಲು ಸೂಜಿ ನೂಲು ಬರ್ಚ ಪೊಲ್ಲೆದ ಸೂಜಿ ನೂಲು ಇಲ್ಲವ ಇಲ್ಲಿ. ಅನ್ನಪ್ಪಾಂಡಿ ಹಾಯ್ ಬರೋದಿಲ್ಲ. ಹಾಯ್ ಅನ್ನಪ್ಪಾಂಡಿ ಅವರೇ, ವನಸಾಂಡಿ ಇನ್ನ ವೆಲ್ಕಮ್ ಟು ಮೈ ಲೈವ್. ವನಸಾಂಡಿ ಇದಾದ ಸ್ಪೆಷಲ್ ಭಾನ್ವಿ ಸಿಸ್ಸಿ ನೀರೆಗ ಪೂಜೆ ಎಂತ ಸ್ಪೆಷಲ್ ಭಾನ್ವಿ ಸಿಸ್? ನಿಮಗೆ ತುಳು ಬರ್ತದೆ ಭಾನ್ವಿ ಸಿಸ್? ಪೂಜಾ ಸಿಸ್ಟರ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಪಿನ್ ಮಾಡಿದ್ರ ಸಿಸ್ಟರ? ಪಿನ್ ಮಾಡಿದ್ದೇನಲ್ಲವಾ, ಇಲ್ಲದಿದ್ದರೆ ಮತ್ತೆ ಸೂಜಿ ತಗೊಂಡು ಹೊಲಿಬೇಕಾಗ್ತದೆ. ಪಿನ್ ಮಾಡಿದ್ದೇನೆ ಇಲ್ಲಿ, ಆಯಿತಾ? ಲೈಕ್ ರನ್ ಅಂತ ಹೇಳ್ತಿದ್ದಾರೆ. ಅನ್ಯಪ್ಪ ಅವರು ಲಾವಣ್ಯ ಅವರು ಸಪೋರ್ಟಿಗಲ್ಲಿದ್ದಾರೆ. ಸಂಧ್ಯಾ ಹೇಳ್ತಾ ಇದ್ದಾರೆ. ಭಾನ್ವಿ ಸಿಸ್ಟರ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ನೈಸ್ ಅಂತ ಹೇಳ್ತಾ ಇದ್ದಾರೆ ಅನ್ನಪ್ಪ ಅವರು. ಸೇಮ್ ಟು ಯು ಮಹೇಶ್ ಬ್ರದರ್ ಅಂತ ಹೇಳ್ತಾ ಇದ್ದಾರೆ. ಮಹೇಶ್ ಅಣ್ಣನ ಚಾನಲ್ ಉಂಡು ಪೆದ್ದಿ. ಮಹೇಶ್ ಅಣ್ಣ ಉಳ್ಳೂರು ಮಾರ್ರೆ. ಈ ಸಿಂಪಲ್ ಪೆದ್ದಿ ಆಮೇಲೆ ನನ್ನ ಸೂಪರ್ ನೈಸ್ ಅಂತ ಹೇಳ್ತಿದ್ದಾರೆ ಅನ್ನಪ್ಪ ಅವರು. ಇಲ್ಲ ಭವನಿ ಹೋಗಿಲ್ಲ ಅಂತ ಹೇಳ್ತಾರೆ. ಸವಿತಾ ಸಿಸ್ ಬಂದರು. ಹಾಯ್ ಸಿಸ್ಟರ್, ಊಟ ಆಯ್ತು ಅಂತ ಕೇಳ್ತಾ ಇದ್ದಾರೆ. ವೆಲ್ಕಮ್ ಟು ಮೈ ಲೈವ್ ಸವಿತಾ ಸಿಸ್ಟರ್. ನಂದು ಊಟ ಆಗಲಿಲ್ಲ ಸಿಸ್ಟರ್, ಬಾಕಿ ಉಂಟು, ಮತ್ತೆ ಮಾಡ್ತೀನಿ ಲೈವ್ ಆದ ನಂತರ. ನಿಮ್ದಾಯ್ತಾ? ಅಯ್ಯೋ ಅಕ್ಕ ನಾನು ಗರ್ಲ್ ಅಂತ ಹೇಳ್ತಾ ಇದ್ದಾರೆ. ಹೌದಾ, ಓಕೆ ಓಕೆ. ಪೂಜಾ ಸಿಸ್ ನೀವು ಗರ್ಲ್ ಅಲ್ಲ? ಓಕೆ ಓಕೆ. ಭಾನ್ವಿ ಅಕ್ಕ ಅಂತ ಹೇಳ್ತಿದ್ದಾರೆ. ನಮಸ್ತೆ ಅಂತ ಹೇಳಿದ್ದಾರೆ. ಪೂಜೆ ನಗಾಡ್ತಾ ಇದ್ದಾರೆ. ನೈಸ್ ಲೈವ್ ಅಂತ ಹೇಳ್ತಿದ್ದಾರೆ ನಮ್ಮ ಅನ್ನಪ್ಪಣ್ಣಿ ಅವರು. ಅಯ್ಯೋ ಭವಾನಿ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಸವಿತಾ ಸಿಸ್ಟರ್ ಆಯ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಂಧ್ಯಾ ಸಿಸ್. ಪೂಜಾ ಪಿನ್ ಎಂತ ಪೂಜಾ ಪಿನ್ನೆಲ್ಲ ಇದೆಂತ ಪಿನ್ನ ಅಲ್ಲ, ಲಾಲಿಪಾಪ ಗೊತ್ತಾಗೋದಿಲ್ಲ. ಹಾಯ್ ಅಂತ ಹೇಳ್ತಾ ಇದ್ದಾರೆ. ಸಂಧ್ಯಾ ಸಿಸ್ ಭಜನೆ ಕುಣಿತ ಪೂರ್ತಿ ನೋಡಿದ್ದೇನೆ, ತುಂಬ ಒಳ್ಳೇದಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಭಾನ್ವಿ ಸಿಸ್. ರಾವಣನವಮಿ ಹತ್ತು ಪೆದ್ದಿ ಅಂದಿಯೇ ರಾಮನವಮಿ ಬನ್ನಿ ಮಾರ್ರೆ. ರಾವಣ ಬಂದಿರ ಅತ್ತಿಯೇ ಸಿಂಪಲ್. ರಾಮನವಮಿ ಬನ್ನಿ ಅನ್ನು. ಊಟ ಆಯ್ತಾ ಸಿಸ್ಟರ್ ಸವಿತಾ? ಹಾಯ್ ಸಂಧ್ಯಾ ಸಿಸ್ ಬಂದಿಲ್ಲ. ನೋ ಯು ಎಂಥದ್ದು ಗೊತ್ತಿಲ್ಲ. ನೋ ಯು ಒನಸಾಂಡು ವೆಜ್ ದಾನೆ ವೆಜ್ಜಿನಿ. ರಾಮನವಮಿ ಆಯ್ಕೆ. ಓಕೆ ಓಕೆ. ಸವಿತಾ ಅಕ್ಕ ಬಂದಿದೆ. ಪ್ರಾರ್ಥನಾ ಕಿಶನ್ ಅವರು ಬಂದರು. ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಪ್ರಾರ್ಥನಾ ಅವರೇ, ವೆಲ್ಕಮ್ ಟು ಮೈ ಲೈವ್. ಸಂಧ್ಯಾ ಶರತ್ ಭಾನ್ವಿ ಅಕ್ಕ ಮನಸ್ಸಾಂಡ ಬಂದಿದೆ. ಇಲ್ಲ ಏನು ಅಂತ ಹೇಳ್ತಾ ಇದ್ದಾರೆ ಸವಿತಾ ಸಿಸ್. ಇದು ನೀವು ಲಾವಣ್ಯ ಸಿಸ್ ನೀರು ಕೊಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ. ಸಂಗೀತ ಹೂ ಅಂತ ಹೇಳ್ತಿದ್ದಾರೆ. ಎಂಥದ್ದು ಗೊತ್ತಿಲ್ಲ ನನಗೆ. ಪ್ರಾರ್ಥನಾ ಕಿಚನ್ ನಿಮಗೆ ಬ್ಲೂ ಕೊಟ್ಟಿದ್ದೇನೆ ನೋಡಿ. ಲೈಫ್ ವಿತ್ ರಂಜು ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ರಂಜು ಅವರೇ, ವೆಲ್ಕಮ್ ಟು ಮೈ ಲೈವ್. ಮೆಲ್ಲ ಪಲ್ಲೆ ಮಾರ್ರೆ ಬಾವಾಗ ಕೇಂಡ ಏನನ ಗಿಡಪ್ಪೇರು ಪೆದ್ದಿಗೆ ಕೂಡ ಬಾವೆ ಡ್ಯೂಟಿ ಪೋತೇರಿಯೇ. ಸಿಂಪಲ್ ಬಾಯ್ ಬಾವೆ ಡ್ಯೂಟಿ ಪೋತೇರು. ಲೈವ್ ಸೂಪರ್ ಅಂತ ಹೇಳ್ತಿದ್ದಾರೆ ಸವಿತಾ ಸಿಸ್. ಹಾಯ್ ಲಾವಣ್ಯ ಅಂತ ಹೇಳ್ತಿದ್ದಾರೆ ಪೂಜಾ ಸಿಸ್. ಲೈಫ್ ವಿತ್ ರಂಜು ಲೈಕ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ರಂಜು ಅವರೇ. ಅಂದ ಸಂಧ್ಯಾ ಸಿಸ್ ಮಸ್ತ್ ಪೊರ್ಲು ವೀಡಿಯೋ ಭಜನದ ಅಂದ ಎಲ್ಲ ತೂತೆ ಭಜನದ ವೀಡಿಯೋ ಮಸ್ತ್ ಪೊರ್ಲುಂಡು. ನವಮಿಯ ಶುಭಾಶಯಗಳು ಎಲ್ಲರಿಗೂ, ಒಳ್ಳೆಯದು ಮಾಡಲಿ, ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಭಾನ್ವಿ ಸಿಸ್ ಅವರು. ಪೂಜಾ ಎಡಿಟಿಂಗ್ ಅವರು ಯಾಕೆ ಕಣ್ಣು ಮುಚ್ಚಿದು? ಪೂಜಾ ಎಂತಾಯ್ತಾ ಪೂಜಾ? ಭಾನ್ವಿ ಸಿಸ್ಟರ್ ಓಕೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಗಿಫ್ಟ್ ಕೊಡಿ, ನಾನು ಕೊಡ್ತೇನೆ ಗಿಫ್ಟ್. ನೋಡಿ ಎಲ್ಲರೂ ಗಿಫ್ಟ್ ಕೊಡಿ, ಮತ್ತೆ ರಿಟರ್ನ್ ಮಾಡ್ತಾರೆ ಅಂತ. ರಿಟರ್ನ್ ಗಿಫ್ಟ್ ಉಂಟಾಯ್ತಾ ಸವಿತಾ ಸಿಸ್ ಹತ್ರ? ಎಲ್ಲರೂ ಫಸ್ಟ್ ಗಿಫ್ಟ್ ಕೊಡಿ ಅವರಿಗೆ.
ಟೀಚರ್ ಒಂದಕ್ಕೆ ಬರ್ತಿದ್ದೆ. ಸಿಂಪಲ್ ನಿನಗೆ ನಿನ್ನೆ ಹೇಳಿದಲ್ವಾ ಅನಿಲಣ್ಣ ಪ್ಯಾಂಪರ್ಸ್ ಹಾಕೊಂಡು ಬರಲಿಕ್ಕೆ. ಸಿಸ್ಟರ್ ಏನು ಗೊತ್ತಾ, ಏನಾಯಿತು ಪೂಜೆ ಹೇಳಿ ಏನಂತ ನೀವು ಹೇಳಿದ್ರೆಲ್ಲ ಗೊತ್ತಾಗೋದು ನನಗೆ. ಪ್ರಾರ್ಥನಾ ಕಿಚನ್ ಅವರು ಲೈಕ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಸಂಧ್ಯಾ ಎನ್ನ ಲೈವ್ಗೂ ಬಲೆ ಸಿಸ್ಟರ್ ಆ್ಯಂಡ್ ಬ್ರೋ. ಹೌದು ಸಂಧ್ಯಾನ ಲೈವ್ಗೆ ಎಲ್ಲರೂ ಬನ್ನಿ ರಾತ್ರಿ 10 ಗಂಟೆಗೆ, ಮತ್ತು ಮಧ್ಯಾಹ್ನ 2 ಗಂಟೆಗೆ ಉಂಟು. ಇವತ್ತು ಮಾಡೋದಿಲ್ಲ 2 ಗಂಟೆಗೆ ಮಧ್ಯಾಹ್ನ, ಇವತ್ತು ನೈಟ್ ಉಂಟು 10 o'clock. ಲೈಫ್ ವಿತ್ ರಂಜು ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಸಂಧ್ಯಾ ಸಿಸ್ ಒಂಜಿ ಕಮೆಂಟ್ ಪಾಡ್ಲಿ ಅಕ್ಕ ಬನೊಂದುಲ್ಲೇರು ಬಾರ್ಮಿ ಸಿಸ್. ಸಂಧ್ಯಾ ಬಾರ್ಮಿ ಸಿಸ್ ಒಂಜಿ ಕಮೆಂಟ್ ಪಾಡು. ಲೈಫ್ ವಿತ್ ರಂಜು ಎಂಥದಂತ ಗೊತ್ತಾಗೋದಿಲ್ಲ, ಇದು ಮನುಷ್ಯರ ಗೊಂಬೆಯ ಗೊತ್ತಾಗೋದಿಲ್ಲ ನನಗೆ. ಥ್ಯಾಂಕ್ ಯು ಸಪೋರ್ಟಿಂಗಲ್ಲಿದ್ದಾರೆ. ಐ ಕಿಡ್ಡೋ ಪ್ಲೇಸ್ ಅವ್ರು ಬಂದರು. ನಿಜ ಹೌದು ಸತ್ಯ ಅಂತ ಹೇಳ್ತಾ ಇದ್ದಾರೆ ನಮ್ಮ ಐ ಕಿಡ್ಡೋ ಅವರು. ಸಂಧ್ಯಾ ಶರದವರು ಒಂದಕ್ಕೆ ಎಲ್ಲ ಮಾಡಿ ಬರಬೇಕು. ಹೌದು, ಇದು ಸಿಂಪಲ್ಗೆ ಎಷ್ಟು ಸಲ ಹೇಳಿದ್ದೇನೆ ನಾನು ಶಾಲೆಗೆ ಬರುವಾಗ, ಒಂದಕ್ಕೆ ಮಾಡಿ ಬರಬೇಕು ಅಂತ. ರಂಜು ಟೀಚರ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಇದು ಸಿಂಪಲ್ಗೆ ಎಲ್ಲ ಟೀಚರೇ ಆಗಿದ್ದಾರೆ ಈಗ. ಲೈಫ್ ವಿತ್ ರಂಜು ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಲಾವಣ್ಯ ಅವರು ಸವಿತಾ ಗಿಫ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ನೀವು ಹೇಳ್ತಾ ಇರೋದು ನಿಜ, ನಾವು ಕೇಳ್ತಾ ಇರೋದು ನಿಜ. ಇದು ನಮ್ಮ ಲೈವ್ ಕಾರ್ಯಕ್ರಮದಲ್ಲಿ ಒಟ್ಟಿನಲ್ಲಿ ನಾವು ಹೇಳೋದು ನಿಜ. ಹೈಕಿಡ್ ಅವರೇ ಥ್ಯಾಂಕ್ ಯು ಮೆಸೇಜ್ ಮಾಡಿದ್ದಕ್ಕೆ. ಗೊತ್ತಿಲ್ಲ ಸಿಂಪಲ್ ಬಾಯ್ ಅಂತ ಹೇಳ್ತಾ ಇದ್ದಾರೆ. ಸಂದೇಶರದ ಗಿಫ್ಟ್ ನಾನು ರಿಟರ್ನ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಪ್ರಾರ್ಥನಾ ಅವರು ಸಂಧ್ಯಾ ಪ್ರಾರ್ಥನಾ ಕಿಚನ್ದಾರ್ ನಿಕ್ ಗಿಫ್ಟ್ ಕೊಡ್ತೀರವ ರಿಟರ್ನ್ ಮಲ್ಪು. ಲೈಫ್ ವಿತ್ ರಂಜು ಅವರು ಸಪೋರ್ಟಿಂಗಲ್ಲಿದ್ದಾರೆ. ಒಟ್ಟಿನಲ್ಲಿ ನಿಜ. ಹೌದು ಸರ್, ಒಟ್ಟಿನಲ್ಲಿ ನಿಜ. ಸಂಧ್ಯಾ ಅಕ್ಕ ಬರ್ಪೆ ಬನ್ನೊಂದು ಒಡೆ ಬೋಪಿನಿಯೇ ಸಿಂಪಲ್ ಬಾಯ್. ಸ್ವಲ್ಪ ಬ್ಯುಸಿ ಯಾನು ಬೊಕ್ಕ ಬರ್ಪೆ. ಓಕೆ ಬಾನ್ ಮಿಸಿಸ್, ಓಕೆ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಬಾನ್ ಮಿಸಿಸ್. ರಿಟರ್ನ್ ಎಲ್ಲ ನಾಳೆ ಮಾಡುತ್ತೇನೆ. ಸಂಧ್ಯಾ ಸಿಸ್ ರಿಟರ್ನ್ ಎಲ್ಲ ನಾಳೆ ಮಾಡ್ತಾರೆ ಅಂತ ಆಯಿತಾ. ಕೊಡ್ತಾರೆ, ಖಂಡಿತ ಕೊಡ್ತಾರೆ ಆಯಿತಾ ಸಂಧ್ಯಾ ಸಿಸ್. ನಾನು ಗ್ಯಾರಂಟಿ ಕೊಡ್ತೇನೆ ಆಯಿತಾ ಸಂಧ್ಯಾ ಸಿಸ್ ರಿಟರ್ನ್ ಮಾಡ್ತಾರೆ ಅಂತ. ನಾನು ಒಂದು ರೀಲ್ಸ್ನಲ್ಲಿ ಲೈಕ್ ಮಾಡಿ ಕಮೆಂಟ್ ಹಾಕಿ ಗೊತ್ತಾಗುತ್ತೆ ನನಗೆ ಗಿಫ್ಟ್ ಕೊಡೋಕ್ಕೆ ನೆಮ್ಮದಿ. ಹೌದು ನೋಡಿ, ಸವಿತಾ ಸಿಸ್ ಹೇಳ್ತಾ ಇದ್ದಾರೆ ಅವರದು ಒಂದು ಶಾರ್ಟಿಗೆ ಇಲ್ಲದ್ರೆ ವೀಡಿಯೋಗೆ ಕಮೆಂಟ್ ಹಾಕಿ ಬಿಡಿ ಆಯಿತಾ. ಬಾರ್ಮಿ ಅಕ್ಕ ಪೋಯರೇ. ಸಿಂಪಲ್ ಹಾಯ್ ಪನ್ನೊಂದುಲ್ಲೇರು ನಮ್ಮ ಲೈಫ್ ವಿತ್ ರಂಜು. ಲಾವಣ್ಯ ನೈಸ್ ಪನ್ನೊಂದುಲ್ಲೆ ಉಲ್ಲೆ ಪಲ್ಲೆ ಪನ್ನೊಂದುಲ್ಲೇರು. ಬಾರ್ಮಿಸಿ ಸುಲ್ಲೇರಿಗೆ ಪನೋಡಿಗೆ ದಾದಂದು ಹ್ಯಾಪಿ ರಾಮನವಮಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಹೈ ಕಿಡ್ಡೋ ಪ್ಲೇಸ್. ಥ್ಯಾಂಕ್ ಯು ಸೋ ಮಚ್. ಸೇಮ್ ಟು ಯು. ಇಲ್ಲ ಅಂದರೆ ಲೆಸ್ ಆಗುತ್ತೆ. ಹೌದು ಲೆಸ್ ಆಗುತ್ತೆ. ಓಕೆ ಬಾಯ್ ಅಕ್ಕ, ಬಾಯ್ ಬಾರ್ಮಿಸಿಸ್, ಬಾಯ್. ಥ್ಯಾಂಕ್ ಯು ಸೋ ಮಚ್. ಲೈಫ್ ವಿತ್ ರಂಜು ಅವರು ಸೂಪರ್ ಅಂತ ಹೇಳ್ತಿದ್ದಾರೆ. ಸಪೋರ್ಟಿಂಗಲ್ಲಿದ್ದಾರೆ. ಬರಿತಾ ಇಲ್ಲಾಗ ಪೋದು ನಿಲ್ಕದು ಬರ್ಪೆ. ಓಕೆ ಸಿಂಪಲ್ ಬಾಯ್, ಹೋಗಿ ಬನ್ನಿ ಸಿಂಪಲ್ ಬಾಯ್, ಹೋಗಿ ಬನ್ನಿ. ಪೂರ ನಾಳೆ ಎಲ್ಲ ನಾಳೆ ಕೊಡ್ತಾರಂತೆ ಸಂಜೆ ಸಿಸ್ ಲೈವ್ಗೂ ಮಾರದೀಪಿ. ಗೊತ್ತಾಯ್ತಾ ಸಿಂಪಲ್ ಬಾಯ್, ಗೊತ್ತಾಯ್ತು. ಬರಿತೆಲ್ಲ ಬಂದಾಗ ಹೋಗಿ ಬನ್ನಿ, ಬೇಗ ಬನ್ನಿ ಆಯಿತಾ. ಇಂಚಿನ ಮದುವೆಗೂ ಗಿಫ್ಟ್ ಕೊಡ್ತೀನ. ಹೌದು, ಮದುವೆ ಗಿಫ್ಟ್ ಕೊಡ್ತೀನಿ. ತೆಪ್ಪಿರೋ ಕೊರ್ಪಿರ ಸಿಂಪಲ್ ದಾದೆ ಸಿಂಪಲ್ ಬರೋನಲ್ಲೇರು. ಲಾವಣ್ಯ ಸಪೋರ್ಟಿಂಗ್ ಉಳ್ಳೇರು. ಲಾವಣ್ಯ ಸಿಸ್ ಕೊಟ್ಟಿದ್ದೇನೆ. ಲಾವಣ್ಯ ಥ್ಯಾಂಕ್ ಯು ಸೋ ಮಚ್. ಲಾವಣ್ಯ ಸಿಸ್ ಕೊಟ್ಟಿದ್ದಾರೆ ಅಂತೆ ನಮ್ಮ ಅಣ್ಣಪ್ಪ ಅನ್ನೆಯವರು. ನೈಸ್ ಲೈವ್, ಸೂಪರ್ ಲೈವ್, ಅದು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಅಣ್ಣಪ್ಪ ಬ್ರೋ, ಥ್ಯಾಂಕ್ ಯು. ದಾಲ ಇಜ್ಜಿ ಸಂಧ್ಯಕ್ಕ ಬಂದಿಲ್ಲ ನಮ್ಮ ಸಿಂಪಲ್ ಬ್ರೋ. ಲೈಫ್ ವಿತ್ ರಂಜು ಸವಿತಾ ಸಿಸ್ 132 ಡನ್ ವಿತ್ ಕಮೆಂಟ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ರಂಜು. ಲೈಫ್ ವಿತ್ ರಂಜು ಬ್ರೋ ಸಿಸ್ ಅಂತ ಗೊತ್ತಾಗೋದಿಲ್ಲ ನನಗೆ. ಓಕೆ ಪರವಾಗಿಲ್ಲ. ಸವಿತಾ ಸಿಸ್ ನಿಮಗೆ ರಂಜು ಅವರು ಗಿಫ್ಟ್ ಕೊಟ್ಟಿದ್ದಾರಂತೆ, ರಿಟರ್ನ್ ಮಾಡಿ ಆಯಿತಾ. ಇನಿ ಲೈವ್ಗೂ ಬೈಜಿರ ತೂಲೆ ಸಿಂಪಲ್ ಬಾಯ್. ಸಿಂಪಲ್ ಬಾಯ್ ಪರೊಂದುಲ್ಲೆ ನಮ್ಮ ವಾರ್ನಿಂಗ್ ಕೊರೊಂದುಲ್ಲೆ ಸಂದೇಶ ಸಿಂಪಲ್ ಬಾಯ್ಗೆ ತೂಲೆ. ಸೂಪರ್ ಪರೊಂದುಲ್ಲೆ ನಮ್ಮ ರಂಜು ಅವರು. ದಾದೆ ಸಿಂಪಲ್ ಪಂದು ಸೇಲೆಡ್ ದಾದಿ ಸಿಂಪಲ್ ಪಂದು ಸೇಲೆಡ್ ದಾಯ ಬನ್ನಿ ನನಗೆ ಗಡೊಡೊಮ್ಮೆ ದಾದಿ ಸಿಂಪಲ್ ದಾಯ ಅಂಚ ಮಲ್ಪನು ಸರಿಯಾ. ದಾ ಸಿಂಪಲ್ ಸೂಪರ್ ಬರೋದಿಲ್ಲ ನಮ್ಮ ರಂಜು ಸಪೋರ್ಟಿಂಗ್ ರುಲ್ಲೇರು. ಲೈಫ್ ವಿತ್ ರಂಜು ಸಿಸ್ಟರ್ ಬಂದು ಮಂಡ್ಯಡೊಂಜಿ ದಾದನೆ ದೀವೋದು ತಿರ್ಗೊಂದುಲ್ಲೇರು. ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಎಂತ ಸಿಸ್ಟರ್, ಏನಾಯಿತು ರಂಜು ಅವರೇ? ನೀವು ಸಿಸ್ಟರಾ? ಓಕೆ ರಂಜು ಸಿಸ್. ನನಗೆ ನೆನಪಿಲ್ಲ ಕೇಳಿದವಳಿಗೆ.
ಪ್ರಸಾದ್ ಜಿ ಕೆ ಫೋಟೋಗ್ರಾಫರ್ ಬರ್ತೀರು. ఎన్న పెట్టు ఆవుందుండు ఏయిన పెట్టు ఆవుండ దాల పెట్టిజ్జియే పాతిర్ని ఎంచ పెట్టుదలక కేండ ప్రసాద్ బ్రో పెట్టుదలకి కేండ ಡ್ರೀಮ್ ಬಾಯ್ ಎಡ್ಡೆ ಉಳ್ಳೇರಿ ಸಿಂಪಲ್ ಬಾಯ್ ಇದು ಸಿಂಪಲ್ ಕೂಡ నేర్పుడే ఇంక అన్న పని సూపర్ పనుందిలేరు దొండెడిత్తిన సబ్బలు మంజిಗೆ పోಂಡ 40 ಮಲ್ಲಕ್ಕೆ ಏನುಂಡು ಅನ್ನಂದು ದೊಂಡೆಡಿತ್ತಿನ ಸಬ್ಬಲ್ಲು ಮಂಜಿಗೆ ಪೋತುಡಿತ್ತೆ ಮಂಜಿ ಸರಿ ಉಂಡಿತ್ತೆ ಅದು ಸಬ್ಬಲ್ ಏರ್ ಮಾಡ್ತೀನಿ ಅಂತ ಅವಳದ ದೊಂಡೆಗೆ ప్రసాద్ ఫోటోగ్రఫీ దారి ప్రసాద్ బ్రో తెలుతోంది లేరు తూలే ప్రసాద్ బ్రో ఎంచిన పంపి తూలే సబ్బాలు దొండైపోతుంది అన్న యాని మూలు బయట సబ్బాలు దొండైపోతుండా పెట్టుదాలేజీ ఎంకులు పాతిర్నే అంచమన్నది లేదు సందేశిస్తూ అంది ప్రసాద్ బ్రో ఎంకులు పాతిర్నే అంచ ఎంకులు పాతిరడలో పెట్టా పిల్లకనికి ಗೊತ್ತಾನೆ ಮೆಲ್ಲ ಕೂಲಿತಾಲು ಮಾತ್ರ ಎರಡಲ ಪನೊಚ್ಚಿಗೆ ಎಂಜಿನಕ್ಕೆ ಪ್ರಸಾದ್ ಬ್ರೋ ದಾಯಿ ಕೂಲಿತಾಲುಂಡು ಬಾವೆ ಸಬ್ಬಲ್ ಕೊರ್ದು ಪನ್ನಂದು ಬಾವೆ ಸಬ್ಬಲ್ ಕೊರ್ರೆ ದಾದೆ ಯಾರು ಗರ್ಪುಡವೇ ರೇ ಬೋಪಿನ ಸಬ್ಬಲ್ ಕೊರ್ದ ಆರು ಡ್ಯೂಟಿ పోతారు ಬಾವೆ బావే తేనితే తూయడ నేరువేరే వా సబ్బల్ అందు ಎಂತ ಮಾಡುದಾ ಶಬ್ದ ಅನ್ಕೊಚ್ಚಿಲ್ಲ ಕಂಚಿಪು ಬಾಬಾ ಕಂಚಿಪುಲೆಪ್ಪ ಅಂದು ಬಾವ ಸಬ್ಬಲ್ ಕೊಡ್ದು ಪೋತೀರು ಒಂದು ಸಿಂಪಲ್ ಕೊರಪಂದು ಪೋತೀರು ಬೇಲೆ ಅಲ್ಪಾರೆ అన్నప్ప అన్ని సూపర్ బాగుంది థ్యాంక్ యూ అన్నప్ప బ్రో సపోర్టింగ్ రుప్పునేకి థ్యాంక్ యూ సో మచ్ అరే నా మండే కొంచెం కొరలేగా ప్రసాద్ అన్నకు సింపుల్ బాయ్ ಸಿಂಪಲ್ ಬೇರೆ ಕೊರಡು ಹೆಂಗೆ ಗೊತ್ತಾವು ವಾ ಜಾಲಿ ಕಾಸು ಪೂರ ಖಾಲಿ ಅನ್ನೊಂದು ದಾದಿ ಕಾಸು ಕೊರಡ ನೆಕ್ಕು ವಾ ಜಾಲಿ ಕಾಸು ಪೂರ ಖಾಲಿ ಇನ್ನು ಐತಾರತ್ತೆ ಕಾಸು ಪೂರ ಖಾಲಿ ಅಂಡ ಪ್ರಸಾದ ನಾವು ಪೊಂಜು ಹಂಚಿದೆ ನೀರೇ ಕರೆಕ್ಟ್ ಸಕ್ಕರೆ ಕೇಂಡಲ್ಲ ಪೆಟ್ಟಾಯಿ ಪಿಲಿ ಲೆಕ್ಕ ಕೇನು ಬಂದಿದ್ದೆ ಪ್ರಸಾದ ನೀರಿಗೆ ಲೈಫ್ ಇತ್ತು ರಂಜಿದಾರ್ ಗಿಫ್ಟ್ ಕೊರಿಯರ್ಗೆ ಅರೆ ರಿಟರ್ನ್ ಮಲ್ಪಲೇವೆ ಜಾಲಿ ಆಪುನ ಮುಟ್ಟ ದಾಯಿ ಜಾಲಿ ಮಲ್ಪುನ ಪಂದು ಸಿಂಪಲ್ ಪನ್ನೋದು ಲೇರು ಸೈಲೆಂಟ್ ಲೈವ್ ಹತ್ತು ಸಿಂಪಲ್ ಬಾಯ್ ಇದು ನನ್ನ ಮಗ ಉಂಟಲ್ಲ ಸೈಲೆಂಟ್ ಮಾಡಿದ್ದು ನನಗೆ ಗೊತ್ತೇ ಇಲ್ಲ ಅವನ ಉಪದ್ರ ಮಾಡುದಾ ಗೊತ್ತಿಲ್ಲ ಸಿಂಪಲ್ ಬಾಯ್ ಇಲ್ಲಿ ನಮ್ಮ ಮಗನಿಗೆ ರಜೆ ಅಲ್ಲ ಇವತ್ತು ಸಂಡೆ ಅಲ್ಲ ಉಪದ್ರ ಮಾಡ್ತಾನೆ ಇಲ್ಲಿ ಕಾಸು ಖಾಲಿ ಮಲ್ಪುನೆ ಮುಟ್ಟದು ಆಯೆ ಜಾಲಿ ಮಲ್ಪುವರು ಪ್ರಸಾದನ್ನ ಒಂದೇ ಪ್ರಸಾದನ್ನ ಕಾಸು ಖಾಲಿ ಮಲ್ಪುನ ದಾಯಿ ಜಾಲಿ ಮಲ್ಪು ನೀರು ಕಾಸು ಖಾಲಿ ಆದ್ಲಕ್ಕ ತೂಡತ ಸಿಂಪಲ್ ಬಾಯ್ ಲೈಫ್ ಇತ್ ರಂಜು ಡನ್ ಜೈ ಅಂದ್ ಮನೊಂದು ಲೇರು ಸಿಂಪಲ್ ಬಾಯ್ ನೆಟ್ ಬರ್ಪಿರಾರು ಲೈಫ್ ಇತ್ ರಂಜು ನಿಮಗೆ ಕೊಟ್ಟಿದ್ದಾರಂತೆ ಪ್ರಸಾದ್ ಗಿಫ್ಟ್ ಪ್ರಸಾದ್ ಬ್ರೋ ನೋಡಿ ಆಯ್ತಾ ಮಗ ಹೋಗಿ ಒಂದಕ್ಕೆ ಎಂತ ಸಿಂಪಲ್ ಬಾಯ್ ಸಿಂಪಲ್ ಜೈ ಅಂತ ಹೇಳ್ತಾ ಇದ್ದಾರೆ
ಏನು ಸಿಸ್ಟರ್ ಟೈಮು? ಹೌದು ಸೌಮ್ಯ ಅವರೇ, ಇವತ್ತು ಟೈಮ್ ಸ್ವಲ್ಪ ಇದಾಯಿತು. ಬೆಳಿಗ್ಗೆ 8 ಗಂಟೆಗೆ ಬರಲಿಕ್ಕೆ ಆಗಲಿಲ್ಲ ಇವತ್ತು. ಈಗ ಮಧ್ಯಾಹ್ನ ಬಂದಿದ್ದೇನೆ. ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬನ್ನಿ ಲೈವಿಗೆ. ಸಿಂಪಲ್ ಬಾಯ್ ಇದು ಲೈಫ್ ವಿತ್ ರಂಜು ಅವರು ಸೂಪರ್ ಒಂದು ಸಪೋರ್ಟಿಂಗಲ್ಲಿದ್ದಾರೆ. ಮತ್ತು ನಮ್ಮ ಸಿಂಪಲ್ ಬಾಯ್ ಮೀಪಿನ ಸಾಬೂನ್ ಲೈಫ್ ಬಾಯ್ ಅನ್ನೊಂದು ಅವು ಗೊತ್ತುಂಟು ಮಾತಾಡಿಗ್ಲ. ಸಂಧ್ಯಾ ಶರದ್ ಅವ್ರು ಹೇಳ್ತಾ ಇದ್ದಾರೆ ಸೌಮ್ಯ ಸಿಸ್ಟರ್ ಆಯ್ ಅಂತ ಹೇಳ್ತಾ ಇದ್ದಾರೆ. ನೀ ಬರಿತಿಲ್ಲ ಪೋದು ಬರ್ಬೇ ಬಂದಾರ ಸಿಂಪಲ್ ಬಾಯ್ ಪೋದು ಬರ್ತಾರಾ? ಮಹಾದೇವು ನಡಗೇರಿ ಹೌದು. ಎಂತ ಮಡಿಕೇರಿ ಅಲ್ಲ, ಮಹಾದೇವ್ ನಡಗೇರಿ. ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಸಿಸ್ಟರ್. ಯಾಕೆ ಸೌಮ್ಯ ಸಿಸ್ಟರ್ ಕೋಪವಾ? ಲೈಫ್ ವಿತ್ ರಂಜ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಮತ್ತು ನಮ್ಮ ಸೌಮ್ಯ ಟೀಚರ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಸೌಮ್ಯ ಟೀಚರ್ ನಿಮ್ಮದು ಸ್ಟೂಡೆಂಟ್ ಕರಿತಾ ಇದ್ದಾರೆ. ಡ್ರೀಮ್ ಬಾಯ್ ಒಳ್ಳೆ ರೀ. ಹೌದಾ ಸಿಂಪಲ್ ಬಾಯ್ ಬೇಡವಾ? ರಂಜು ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಮತ್ತು ನಮ್ಮ ಸಿಂಪಲ್ ಬಾಯ್ ಇಜ್ಜಿ ಅಂತ ಹೇಳ್ತಾ ಇದ್ದಾರೆ. ದೇ ಪ್ರಸಾದ್ ಅಣ್ಣ ಈ ರೆಂಕ್ ಎನ್ನ ಒಂದೇಕು ವಿಡಿಯೋ ಕಮೆಂಟ್ ಪಾಡ್ದಾರೆ ಪಲ್ಲೆ ಅಪ್ಪ ಎಂಕ್ ತೂಲೆತೆ ಈರು ಕಮೆಂಟ್ ಪಾಡ್ದು ಜರ ನೆಂಕ್ ಬೈ ಇಚ್ಚಿ ಕಮೆಂಟ್ ಸಿಂಪಲ್ ಅವು ತೂಪ ಎಂಗುಲು ಈರು ಫಸ್ಟ್ ಕಮೆಂಟ್ ಪಾಡ್ಲೆ. ಲೈವ್ ವಿತ್ ರಂಜು ಸೂಪರ್ ಬಂದಿಲ್ಲ. ಮಹಾದೇವ್ ಅವರು ಆಯ್ ಮಹಾದೇವ್ ಅವರೇ ವೆಲ್ಕಮ್ ಟು ಮೈ ಲೈವ್. ಸಿಂಪಲ್ ಬಾಯ್ ಡ್ರೀಮ್ ಉಂಡು ಡ್ರೀಮಲ್ಲಿ ಉಂಡ ಒಡೆಪೋತುಂಡು ಡ್ರೀಮ್ ಮಸ್ತ್ ನಾನು ತೋಜ್ಜಿ ಸಿಂಪಲ್ ಬಾಯ್ ಪೋದು ಡ್ರೀಮ್ ಬಾಯ್ಲೆ ತೊಂದು ಬಲ್ಲೆ. ಯಾರಿಗೆ ಟೀಚರ್ ಅಂತ ಹೇಳಿದ್ದು? ನಿಮಗೆ ಸೌಮ್ಯ ಸಿಸಿ ನೀವು ಟೀಚರ್ ಅಂತೆ. ನೀವು ಮಾರಲ್ ಸೈನ್ಸ್ ತಗೊಳ್ಳಿ ಆಯಿತಾ, ನೀತಿ ಪಾಠ ಮಾಡಿ ಅವರಿಗೆ. ಮಹಾದೇವ್ ನಡಿಗೇರಿ ಅವರು ಊಟ ಆಗಲಿಲ್ಲ ಬ್ರೋ, ಇನ್ನೂ ಆಗಬೇಕು. ಇದು ಲೈವ್ ಎಂಡ್ ಮಾಡಿದ ನಂತರ ಊಟವೇ ಮಾಡೋದು ಹೋಗಿ. ಒಳ್ಳೆ ರೀ 10 ಪಣ್ಣಿನಿ 6 ಒಳ್ಳೆ ರೀ ಕೇಳಿ ಮರೈತ್ರಿ ಈ ಒಳ್ಳೆ ರೀ 10 ಪಣ್ಣಿನಿ 6 ಒಳ್ಳೆ ಹೆಂಚಿನ ನೆಂಗೆ ಅರ್ಥ ಆಗೋದು ಸಿಂಪಲ್ ಸಪೋರ್ಟಿಂಗ್ ಒಳ್ಳೆಯ. ಸಂಧ್ಯಾ ಅವರೇ ಹಾಯ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸೌಮ್ಯ ಅವರು ಲೈಫ್ ವಿತ್ ರಂಜು ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ಸೌಮ್ಯ ಸಿಸ್ಟರ್ ಊಟ ಆಯ್ತು ಅಂತ ಕೇಳ್ತಾ ಇದ್ದಾರೆ. ನಮ್ಮ ಸಂಧ್ಯಾ ಸಿಸ್ ಲೈಫ್ ವಿತ್ ರಂಜು ಅವರು ಸಪೋರ್ಟಿಂಗ್ನಲ್ಲಿದ್ದಾರೆ. ರಂಜು ಸಿಸ್ಟರ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸಂಧ್ಯಾ ಅವರು ಯಾರೆಲ್ಲ ನನಗೆ ಕನೆಕ್ಟ್ ಆಗಲಿಲ್ಲ ಅವರು ನನ್ನ ಚಾನಲ್ಗೆ ಹೋಗಿ ವಿಡಿಯೋಗೆ ಒಂದು ಕಮೆಂಟ್ ಮಾಡಿಬಿಡಿ ಆಯಿತಾ, ಮತ್ತೆ ನಿಮಗೆ ರಿಟರ್ನ್ ಮಾಡ್ತೇನೆ. ಸಿಂಪಲ್ ಬಾಯ್ ಮೈ ಸ್ಟೂಡೆಂಟ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸೌಮ್ಯ ಸಿಸ್ ಅವರು. ಒಳ್ಳೆನ ಕಂಡುಡಿ ಹೆಚ್ಚಿನ ಪ್ರಸ್ತುತ ಹೆಂಗೆ ಅರ್ಥ ಬುಜ್ಜಿ ನಂದು ಸಿಂಪಲ್ ಇದು ಅರ್ಥ ಆಗ್ತದೆ ನೋಡ. ಪ್ರಸ್ತುತ ಮಾಡಿದ ಮೆಸೇಜ್ ಅರ್ಥ ಆದರೆ ಹೇಳ ನನಗೆ. ಆಯ್ ಸಂಧ್ಯಾ ಸಿಸ್ ಅಂತ ಹೇಳ್ತಿದ್ದಾರೆ. ರಂಜು ಸಿಸ್ಟರ್ ಊಟ ಆಯ್ತು ಅಂತ ಕೇಳ್ತಿದ್ದಾರೆ. ಊಟ ಲೇಟ್ ಸಿಸ್ ನಿಮ್ಮದು ಅಂತ ಹೇಳ್ತಿದ್ದಾರೆ. ಸಂಗೀತ ಸಿಸ್ ಬಾಯ್ ಓಕೆ ಸಿಂಪಲ್ ಬಾಯ್ ನಾಳೆ ಬನ್ನಿ ಸಿಂಪಲ್ ಬಾಯ್ 8 ಗಂಟೆಗೆ. ಮತ್ತು ಬೈಯಾಡು ಅನಿಲ್ ಅಣ್ಣ ಲೈವ್ ಉಂಡತ್ತೆ 5 ಗಂಟೆ ಅವ್ಳು ತಿಕ್ಕಗ. ಲೈಫ್ ವಿತ್ ರಂಜು ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಾನು ಉಂತಿಲ್ಲ ಸಿಂಪಲ್ ಬಾಯ್. ಅಯ್ಯೋ ಮಂಡೆಗೆ ಹಾಕೊಂದಿಲ್ಲ ದಾದಿ ಪ್ರಸಾದ್ ದಾದಾಂಡು ಆಯಿತು ಅಂತ ಹೇಳ್ತಿದ್ದಾರೆ. ಸಪೋರ್ಟಿಂಗಲ್ಲಿದ್ದಾರೆ ನಮ್ಮ ಲೈಫ್ ವಿತ್ ರಂಜು ಅವರು. ತುಳು ಪಾತೆರುಚಿ ದಮ್ಮಯ್ಯ ಓಕೆ ತುಳು ಬೇಡವಾ ನಿಮಗೆ ಬರುವುದಿಲ್ವಾ ತುಳು? ಓಕೆ ಕನ್ನಡ ಮಾತಾಡ್ತೀನಿ. ಓಕೆ ಒಂಜಿ ಫೋಟೋ ಪ್ಲೀಸ್ ಪ್ರಸಾದಣ್ಣ ಅಂತ ಹೇಳ್ತಾರೆ. ಪ್ರಸಾದಣ್ಣ ಒಂದು ಫೋಟೋ ಅಂತೆ ಎಂತ ಗೊತ್ತಿಲ್ಲ ನನಗೆ. ಸಂಜೆ ಸಿಸ್ ಹೇಳ್ತಾ ಇದ್ದಾರೆ ಫೋಟೋಗ್ರಾಫಿ ಅಲ್ಲ ನೀವು, ನಿಮಗೆ ಆದರೆ ಎಷ್ಟು ಕೂಡ ಫೋಟೋ ಹಾಕ್ಬೋದಲ್ಲ ಇಲ್ಲಿ ವಿಡಿಯೋ ಎಲ್ಲ ಮಾಡಿ. ಒಂಜಿ ಫೋಟೋ ಪ್ಲೀಸ್ ಪ್ರಸಾದಣ್ಣ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆನ 10 ಕಂದೋಡಿಯ ಕೇನೆ ಮಾರ ಒಳ್ಳೆನ 10 ಕಂದೋಡಿಯ ಅಂತ ಕೇಳ್ತಾ ಇದ್ದೇವೆ ನಾವು. ಪ್ರಸಾದ್ ಅವರೇ ಸಿಂಪಲ್ ಬಾಯ್ ಕೇಳುದು ಒಳ್ಳೆನ 10 ಕಂದೋಡಿ ಅಂದ. ಸ್ಮೈಲ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪ್ರಸಾದ್ ಅವರು. ನೋಡಿ ಎಲ್ಲರೂ ಸ್ಮೈಲ್ ಪ್ಲೀಸ್ ಮಾಡಿ ಫೋಟೋ ತೆಗಿತಾರೆ ಅಂತೆ ಪ್ರಸಾದ್ ಅವರು. ಗ್ರೂಪ್ ಫೋಟೋ ತೆಗಿವನಾ? ಊಟ ಆಯ್ತಾ ಎಲ್ಲರದ್ದು? ಗೊತ್ತಿಲ್ಲ ಸಿಸ್ ಎಲ್ಲರದ್ದು ಊಟ ಆಯ್ತು ಅಂತ. ನನ್ನದಾಗಲಿಲ್ಲ. ಎಲ್ಲರದ್ದು ಊಟ ಆಯ್ತು ಅಂತ ಕೇಳ್ತಾ ಇದ್ದಾರೆ ಸೌಮ್ಯ ಸಿಸ್ ಅವರು. ಸ್ಯಾಮಲ್ ಅವರು ಬಂದರು. ಹಾಯ್ ಹಾಸನದಿಂದ ಸ್ಯಾಮಲ್ ಅವರು ನಮ್ಮ ಲೈವಿಗೆ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಯ್ ಸ್ಯಾಮಲ್ ವೆಲ್ಕಮ್ ಟು ಮೈ ಲೈವ್. ಸಂದೇಶ ನಗಡ್ತಾ ಇದ್ದಾರೆ.
ನಮ್ಮೂರ ಜಾತ್ರೆಗೆ ಬನ್ನಿ ಅಂತ ಮಹಾದೇವ್ ಅವರು ಹೇಳ್ತಾ ಇದ್ದಾರೆ. ಮಹಾದೇವ್ ಅವರು ಹೇಳ್ತಾ ಇದ್ದಾರೆ ನಮ್ಮೂರ ಜಾತ್ರೆಗೆ ಬರ್ರಿ ಅಂತ. ಹೌದೌದು, ಬರ್ತೇವೆ, ಎಲ್ಲರೂ ಬರ್ತಾರೆ ಆಯ್ತಾ. ಜಾಗ ಉಂಟ ಕೂತ್ಕೊಳ್ಳಿಕ್ಕೆ. ಹಾಯ್ ಅಮ್ಮ ಅಂತ ಹೇಳಿದ್ರೆ ಹಾಯ್ ಸ್ಯಾಮಲ್. ಹಾಯ್, ಊಟ ಆಯ್ತು ಸ್ಯಾಮಲ್? ಸಂಧ್ಯಾ ಸಾಕ ಸ್ಮೈಲ್. ಸ್ಮೈಲ್ ಕೊಟ್ರಂತೆ ಸಂಧ್ಯಾ ಸಿಸ್. ಫೋಟೆಗೂ ಗೋಡೆಗೆ ಇಕ್ಕೋಣ ಅಂದಂದು ಗೋಡೆಗೆ ಹೌದು, ಗೋಡೆಗೆ ಅಂಟಿಸ್ಲಿಕ್ಕೆ ಫೋಟೋ ಆಯ್ತಾ. ಫ್ರೇಮ್ ಎಲ್ಲ ಹಾಕಿ ಕೊಡಿ. ಸಿಂಪಲ್ ಬಾಯ್ ನೆಗಾಡ್ತಾ ಇದ್ದಾರೆ. ಅಮ್ಮ ಊಟ ಮಾಡಿದ್ರಮ್ಮ? ಇಲ್ಲ, ನಂದು ಊಟ ಸ್ವಲ್ಪ ಲೇಟ್ ಉಂಟು ಸ್ಯಾಮುವಲ್. ನಿಮ್ದಾಯ್ತಾ? ಜಾಸ್ತಿ ಸ್ಮೈಲ್ ಮಲ್ಪೊಚ್ಚಿಕೆ ಅಮರಲ್ಲ ಪ್ರಸಾದಣ್ಣ. ನಾವು ಸ್ಮೈಲ್ ಮಾಡಿದ್ರೆ ಜಾಸ್ತಿ ಮಾಡುದು, ಮಾತ್ರ ಸ್ವಲ್ಪ ಸ್ಮೈಲ್ ಮಾಡಿಗೆ ಬರುವುದಿಲ್ಲ. ಎಲ್ಲ 32 ಹಲ್ಲು ಕಾಣಬೇಕು ನಮ್ಮದು. ಸ್ಯಾಮಲ್ ಹಾಸನ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಚಪ್ಪಾಳೆ ತಟ್ಟಿ ಒಂದು ಚಪ್ಪಾಳೆ. ಅನುರಾಗ್ ಅಫಿಷಿಯಲ್ ಅವ್ರು ಬಂದರು. ಹಾಯ್ ಅನುರಾಗ್, ವೆಲ್ಕಮ್ ಟು ಮೈ ಲೈವ್. ಎಂತ ಪ್ರಸಾದಣ್ಣ ಅಂತ ಹೇಳ್ತಾ ಇದ್ದಾರೆ. ಸ್ಯಾಮಲ್ಗೆ ಕೋರಿಯರೆ ಆಯದಾನ ಅಗೇಲಿಗೆ ಬೈದಿನಂತ ಲೈವ್ಗೆ ಬೈದೀನಿ. ಬೋಲ್ ಕೋರಿ ಸ್ಯಾಂಪಲ್ ಬಾಯ್ ಸ್ವಾಗತವನ್ನು ಕೋರುತ್ತಿದ್ದೀನಿ. ಕೋರಿ ಕೊರ್ತಿದ್ದೀಯೇ. ಸ್ವಾಗತ ವೆಲ್ಕಮ್ ಮಾಡ್ತೀನಿ. ಅನುರಾಗ್ ಅಫಿಷಿಯಲ್ ಅವರು ಲೈಕ್ ಡನ್ ಅಂತ ಹೇಳಿ. ಥ್ಯಾಂಕ್ ಯು. ಕೋರಿ ಹತ್ತು ಮಾರ್ರೆ, ಅವು ಸ್ವಾಗತ ಕೋರುದು ಮಾರ್ರೆ. हेलो अक्का, आई डू नॉट अंडरस्टैंड कन्नड़ा, सॉरी. ओके अनुराग ऑफिशियल, आप इधर सिंपल बॉय है और हमारा प्रसाद ब्रो है, संध्या शरद, आप कनेक्ट करने ज्वाइन कीजिए उसको. हम लोग कन्नड़ा बात करते हैं, तुलु में बात करते हैं, हिंदी तो थोड़ा आता है. यान पोपे मार रहे हैं. ओके सिंपल बॉय, ಮತ್ತೆ ಬನ್ನಿ ಆಯ್ತಾ. ಕಾಲ್ ಮೀ ಅಂತ ಹೇಳ್ತಾ ಇದ್ದಾರೆ. ಅಲ್ಲೇ ಕಾಲ್ ಮೀ ನೋಡಿ, ಪ್ರಸಾದ್ ಅವರಿಗೆ ಕಾಲ್ ಮಾಡಿ ಆಯಿತಾ. ಅಲ್ಲ, ಮಹಾದೇವ್ ಅವರು ನಂಬರ್ ಕೊಡ್ತಾ ಇದ್ದಾರೆ, ಕಾಲ್ ಮಾಡಿ ಅಂತ. ಅವರು ಜಾತ್ರೆಗೆ ಕರೆದಿದ್ದಾರಲ್ಲ, ನೀವು ಬಸ್ ಇಳಿದ ತಕ್ಷಣ ಅವರಿಗೆ ಕಾಲ್ ಮಾಡಿ, ಅವ್ರು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಆಯಿತಾ. ಕನ್ನಡ ಮೆಸೇಜ್ ಮಾಡಿ. ಓಕೆ. ಪೂರ ಜನಕ್ಲೆಲ್ಲ ಊರು ಪಲ್ಲೆ ತುಕ ಎಲ್ಲ ಜನರದ್ದು ಊರು ಹೇಳಿ ನೋಡಿ. ಪ್ರಸಾದ್ ಅವ್ರು ಕೇಳ್ತಾ ಇದ್ದಾರೆ, ಎಲ್ಲರೂ ಊರು ಹೇಳಿ. ओके ಅಂತ अनुराग ऑफिशियल और ಹೇಳ್ತಾ ಇದ್ದಾರೆ. थैंक यू अनुराग जी, आप ज्वाइन कर लीजिए. उसका चैनल के जाकर वीडियो को कमेंट कीजिए और सब कर दीजिए, वो लोग आपको रिटर्न कर देंगे. महादेव ಮೆಸೇಜ್ ಡಿಲೀಟ್ ಮಾಡಿ. ಯಾಕೆಯಾ? ಇಲ್ಲಿ ಯಾವ ಕಾರಣಕ್ಕೂ ನಂಬರ್ ಕೊಡಬಾರ್ದು. ಹೌದು ಮಹಾದೇವರೇ, ನಂಬರ್ ಬೇಡ ಆಯಿತಾ, ಕೊಡಬೇಡಿ ಇಲ್ಲಿ ನಂಬರ್ ಆಯಿತಾ. ಪರ್ಸ್ನಲ್ ಡೀಟೇಲ್ಸ್ ಶೇರ್ ಮಾಡಬಾರ್ದು ಇಲ್ಲಿ. ಓಕೆ, ಕೊಡ್ತೀನಿ ಅಕ್ಕ. ಅನುರಾಗ್ ಅಫಿಷಿಯಲ್ ಅವ್ರು ನಿಮಗೆ ಬರ್ತದೆ ಕನ್ನಡ? ಓಕೆ ಕೊಡಿ. ನಾನು ಸುಮ್ಮನೆ ಹಿಂದಿ ಮಾತಾಡಿದ್ದು ಪೂರ ಪನ್ನೆ 6 ಫೋಟೋ ಕಡೆ ಪುರ್ವೇರು. ಆಯ್ತಾ ಪ್ರಸಾದ್ ಫೋಟೋ ಕಡೆ ಪುರ್ವೇರಿಗೆ ಓಕೆ ಅಂತ ಹೇಳ್ತಾ ಇದ್ದಾರೆ ಮಹಾದೇವರೇ. ಓಕೆ ಮಹಾದೇವರೇ, ಪರವಾಗಿಲ್ಲ, ಅವ್ರಿಗೆ ಗೊತ್ತಿರಲಿಲ್ಲಲ್ಲ. नो अक्का. ओके अनुराग ಅವರೇ, ಕನ್ನಡ नहीं आता है आपको? कौन सा भाषा आता है अनुराग जी? हमें तो रेड लाइन ಎಲ್ಲ ಭಾಷೆ आता है. ರೆಡ್ ಲೈನ್ ಇಲ್ಲದ್ರೆ ಒಂದು ಲೈನ್ ಮಾತ್ರ ಬರೋದು. ಸಿಂಪಲ್ಗೆ ಎಲ್ಲ ಭಾಷೆ ಬರ್ತದೆ. ಎನ್ನ ಫೋಟೋ ಪೇಪರ್ಡ್ ಪಾಡ್ಲೆ ದಾಯ್ ಸಿಂಪಲ್ ಪೇಪರ್ಡ್ ಪಾಡ್ನು. ಏನು ಊಟ ಮಾಡಿದ್ದೀರಾ ಅಕ್ಕ? ಅನುರಾಗ್ ಅವರಿಗೆ ನಿಮಗೆ ಬರ್ತದಲ್ವಾ? ನಾನು ಊಟ ಮಾಡಲಿಲ್ಲ, ಇನ್ನೂ ಮಾಡಬೇಕು. ಇವತ್ತು ಗೀ ರೈಸ್ ಮತ್ತು ಚಿಕನ್ ಗ್ರೇವಿ ಮತ್ತು ಚಿಕನ್ ಚಿಲ್ಲಿ. ನಮಗೆ ಏನು ಊಟ ಮಾಡಲಿಲ್ಲ, ಇನ್ನು ಮಾಡಬೇಕು. ಇದನ್ನೆಲ್ಲ ಇಷ್ಟನ್ನು ಮಾಡಿಟ್ಟಿದೆ, ತಿನ್ನಲಿಕ್ಕೆ ಬಾಕಿ ಉಂಟು. ಎಂಕ ತುಳು ಆತಾಯೇ? तुलु आता है? हौदा, आपको तुलु आता है? आपने बोला ना तुलु में नहीं बोलने का, कन्नड़ में बोलो, ऐसा बोला ना प्रसाद जी. हौदा, ओके. टुडे राम नवमी.
yes, today's Ram Navami. Happy Ram Navami. The ದಾಸವಾಳ ಅಫಿಷಿಯಲ್ ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ದಾಸವಾಳ ಅವರೇ, ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ಟು ಮೈ ಲೈವ್. ಹೋಟೆಲ್ನಿಂದ ತಂದದ್ದುರ್ಗೆ ಅಲ್ಲವ ಮಾಡಿದ್ದ. ಇವತ್ತು ನಾನು ಬೆಳಿಗ್ಗೆ ಲೈವ್ಗೆ ಬರಲಿಲ್ಲ ಅಲ್ವಾ, ಅದಕ್ಕೆ ಮಾಡಲಿಕ್ಕೆ ಹೋದದ್ದು. ನಾನಲ್ಲಿ ಹೋಗಿದ್ದೆ ಅಮ್ಮನಿಗೆ ಹೆಲ್ಪ್ ಮಾಡಲಿಕ್ಕೆ, ಆಯಿತಾ. ಮಾಡಿ ಬಂದದ್ದು, ಇನ್ನು ತಿನ್ನಬೇಕಷ್ಟೇ. ಹೋಟೆಲ್ನಿಂದ ಯಾಕೆ ತರೋದು, ನನ್ನ ಅಮ್ಮ ಮಾಡ್ತಾರೆ ಸೂಪರಾಗಿ. ಅಮ್ಮನ ಕೈ ರುಚಿ ಸೂಪರ್, ಗೊತ್ತುಂಟಾ. ಏನು ಸಮಾಚಾರ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಏನಿಲ್ಲ, ನಮಗೂ ಚಿಕನ್ ಬಿರಿಯಾನಿ, ನಿಮಗೂ ಚಿಕನ್ ಬಿರಿಯಾನಿ. ಹೌದಾ, ಓಕೆ ಓಕೆ. ಮತ್ತು ಸಿಂಪಲ್ ಬಾಯ್ ಅವರು ದಾಸವಾಳ ಅಂತ ಕರಿತಾ ಇದ್ದಾರೆ. ದಾಸವಾಳ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಊರ್ದ ಫುಲ್ಲು ಬರೀಸ್ ಊರುದು ಫುಲ್ಲು ಬರೀಸು ಗಂಟು ಮೋಟೆ ಪನಿ ದಾದು ಏನು ಕಟ್ತಾನೆ ಅಜ್ವಾರ್. ಪಿನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಪಿನ್ ಮಾಡ್ತೇನೆ. ಓಕೆ. ಪೂಜೆ ಇಲ್ಲ, ಪೂಜೆ ಪಿನ್ ಮಾಡಲಿಕ್ಕೆ ಹೋದದಿಲ್ಲವೇ ಇಲ್ಲ. ಪೂಜಾ ಅನುರಾಗ್ ಅಫಿಷಿಯಲ್ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಅನುರಾಗ್ ಅವರೇ. ಸಂಧ್ಯಾ ಶರತ್ ನೈಟ್ 10 ಗಂಟೆಗೆ ಲೈವ್ ಉಂಟು ನೋಡಿ. ಸಂಧ್ಯಾ ಶರತ್ ಅವ್ರದ್ದು ನೈಟಿಗೆ 10 ಗಂಟೆಗೆ ಲೈವ್ ಉಂಟು, ಬಂದು ಸಪೋರ್ಟ್ ಮಾಡಿ ಆಯಿತಾ. ಪ್ರಶಾಂತ್ ಬಂದರು, ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಪ್ರಶಾಂತ್ ಜಿ. ದಾಸವಾಳ ಅಫಿಷಿಯಲ್ 9 PM ಲೈವ್ ಇದೆ, ಬನ್ನಿ ಎಲ್ಲರೂ. ನೋಡಿ, ದಾಸವಾಳ ಅಫಿಷಿಯಲ್ ಅವ್ರದ್ದು 9 ಗಂಟೆಗೆ ಲೈವ್ ಉಂಟತ್ತೆ, 9 PM ರಾತ್ರಿ, ಬನ್ನಿ ಆಯಿತಾ. ನಮ್ಮ ಪ್ರಶಾಂತ್ ಅವರು ಹಾಯ್ ಅಂತ ಹೇಳ್ತಾರೆ. ಹಾಯ್, ವೆಲ್ಕಮ್ ಟು ಲೈವ್ ಪ್ರಶಾಂತ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಹಲೋ ಅಂತ ಹೇಳ್ತಿದ್ದಾರೆ. ನಮ್ಮದು SR ಲಾಕ್ಸ್ ಅವ್ರು ಬಂದರು, ಹಲೋ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್, ಸೂಪರ್ ಅಂತ ಹೇಳ್ತಿದ್ದಾರೆ. ಮತ್ತು ಅನುರಾಗ್ ಅವರು ಸಪೋರ್ಟಿಂಗಲ್ಲಿದ್ದಾರೆ, ಮತ್ತು ದಾಸವಾಳ ಅವರು ಸಪೋರ್ಟಿಂಗಲ್ಲಿದ್ದಾರೆ, ಮಹಾದೇವ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ನಿಮ್ಮದು ಯಾವ ಊರು ಅಕ್ಕ? ನಂದು ಮಂಗಳೂರು. SR ಲಾಕ್ಸ್ ಸಪೋರ್ಟಿಂಗಲ್ಲಿದ್ದಾರೆ, ಎಲ್ಲರೂ ಸಪೋರ್ಟಿಂಗಲ್ಲಿದ್ದಾರೆ. ಮತ್ತು ಪ್ರಶಾಂತ್ ಪ್ಲೀಸ್ ಜಿ ಅಂತ ಹೇಳ್ತಾ ಇದ್ದಾರೆ. ಏನಾಯಿತು ಪ್ರಶಾಂತ್ ಅವರೇ, ನಿಮ್ದು ಯಾವುದು ಭಾಷೆ? ನವೀನ್ ಗೌಡ ಅವರು ಬಂದರು, ಹಾಯ್ ಅಂತ ಹೇಳ್ತೀರಾ. ಹಾಯ್ ನವೀನ್ ಗೌಡ ಅವರೇ, ವೆಲ್ಕಮ್ ಟು ಮೈ ಲೈವ್. ನವೀನ್ ಗೌಡ, ನಿಮ್ಮ ವಿಡಿಯೋ ಬರ್ತಿಲ್ಲ. ವಿಡಿಯೋ ಬರೋದಿಲ್ಲವಾ? ಯಾಕೆಂದರೆ ಇದು ಫೇಸ್ ಲೈವ್ ಅಲ್ಲ, ಇದು ಬ್ಲ್ಯಾಕ್, ಇದು ಸ್ಕ್ರೀನ್ ಲೈವ್. ಅನುರಾಗ್ ಅಫಿಷಿಯಲ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ನಿಮ್ಮ ವಿಡಿಯೋ ಬರೋದಿಲ್ಲ. ವಿಡಿಯೋ ಬರೋದಿಲ್ಲವಾ? ವಿಡಿಯೋ ಬಂದ್ ಮಾಡಿದ್ದೇವೆ, ಖಾಲಿ ಆಡಿಯೋ ಮಾತ್ರ, ಆಯಿತಾ. TV70 ಅವ್ರು ಬಂದರು, ಅತ್ತೆ ಅಂತ ಹೇಳ್ತಾ ಇದ್ದಾರೆ. ವಾವ್, ಲೈಕ್ ರನ್ ಅಂತ ಹೇಳಿದ್ರೆ ಅತ್ತೆ. ಹೌದು, ಅತ್ತೆ ಇದ್ದೇನೆ ಇಲ್ಲಿ, ಅತ್ತೆ. ಅನುರಾಗ್ ಅಫಿಷಿಯಲ್ ಸಪೋರ್ಟಿಂಗಲ್ಲಿದ್ದಾರೆ. ಐ ಆಮ್ ಫ್ರಮ್ ಮಹಾರಾಷ್ಟ್ರ ಅಕ್ಕ. ಹೌದಾ, ಮಹಾರಾಷ್ಟ್ರದಲ್ಲಿರುವವರು ಕನ್ನಡ ಮಾತಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು ಅಂತ ಹೇಳ್ತಾ ಇದ್ದಾರೆ ನಮ್ಮ TV17 ಅವರು. ಸಂಧ್ಯಾ ಅವರು ಮಾವ ಬಂದರು, ಹಾಯ್ ಹೇಳಿ. ಎಲ್ಲಿಯ ಮಾವ? ಓ, ಹೇಳ್ದೆ ಮಾವ. ಸೂಪರ್ ಸಪೋರ್ಟಲ್ಲಿದ್ದಾರೆ. ನಮ್ಮದು ವಿಡಿಯೋ ಆನ್ ಮಾಡಿದರೆ ಕೂಲಿ ಪಿದಾಯಿ ಬರು. ಹೌದು, ನಿಮ್ಗೆ ಹೇಗೆ ಗೊತ್ತಾಯಿತು ವಿಡಿಯೋ ಆನ್ ಮಾಡಿದರೆ ಕೂಲಿ ಪಿದಾಯಿ ಬರು? ಅದಕ್ಕೆ ನಾನು ವಿಡಿಯೋ ಆನ್ ಮಾಡೋದಿಲ್ಲ. ಮತ್ತು ಕೂಲಿ ನೋಡು, ನೀವು ಓಡಿ ಹೋದ್ರೆ ಎಲ್ಲರೂ, ಅದಕ್ಕೆ ಬೇಡ ಅಂತ. ಓಕೆ, ಸೊ ಒಂದು ಫಸ್ಟ್ ಕೂಲಿ ಎದುರತೆನ್ನ ಸಂಗೀತ ಅತ್ತೆ ವನಸಾತು ಜಿ. TV17 ಇನ್ನೂ ಆಗಬೇಕು, ಮಾಡಲಿಕ್ಕೆ ಬಾಕಿ ಉಂಟು ವನಸು. ಮತ್ತೆ ಮಾಡ್ತೇನೆ ಲೈವ್ ಆದ ನಂತರ, ಇನ್ನೊಂದು 1/4 ಗಂಟೆ ಇದ್ದೇನೆ ಅಷ್ಟೇ. TV17 ಅಂತ ಹೇಳ್ತಾ ಇದ್ದಾರೆ ಸಂಧ್ಯಾ ಸಿಸ್. ಪ್ರಸಾದ್ ಅನ್ನೆ ಬೂರ್ದು ತೆಲ್ತೊಂದುಲೇರು ದಾದಂದು ಹೆಂಗೆ ಗೊತ್ತು ಜಿ ಪ್ರಸಾದ್. ಸಂಧ್ಯಾ ಅತ್ತೆ ಆಯ್ ಅಂತ ಹೇಳ್ತಾ ಇದ್ದಾರೆ ನಮ್ಮದು TV17 ಅವರು. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು ಅಂತ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು 17 ಅವರೇ. ಸಂಧ್ಯಾ ಅತ್ತೆ ಅಲ್ಲ ಕತ್ತೆ, ಅತ್ತೆ ಅಲ್ಲ ಕತೆಗೆ. ಅಯ್ಯೋ, ಅತ್ತೆ ಅಲ್ಲ ಕತೆ ಅಂತ ಹೇಳ್ತಿದ್ದೆ ಪ್ರಶಾಂತ್. वीडियो बस क्या है? वीडियो बॉस ಎಂತಾಯಿತು प्रशांत जी? क्या हुआ प्रशांत जी? आपका चैनल है क्या?
ನಿಮ್ದು ಚಾನಲ್ ಉಂಟಾ ಪ್ರಶಾಂತ್ ಅವರೇ? ನಂತೂರು ಬತ್ತಂಡು ರೈಟ್ ಪೋಲೆ ರೈಟ್ పోయి ఓకే ఇక అత్తే ప్రస్తుతం నీరేప కండక్టర్ అయిని ఫోటోగ్రాఫర్ ಬರ್ಬೋದು ಕಂಡಕ್ಟರ್ అయిನ ಅಕ್ಕ. ಹ್ಯಾಪಿ ರಾಮನವಮಿ ಸಂಗೀತ ಅತ್ತೆ. ಓಕೆ ಥ್ಯಾಂಕ್ ಯು, ಸೇಮ್ ಟು ಯು. TV17 ಬೇಡ ಮಾರ್ರೆ ಅತ್ತೆ, ಅತ್ತೆ ಬೇಡ ಅಂತೆಯಾ? ನೋ ಅಂತ ಹೇಳ್ತಿದ್ರೆ ಎಂತ ನೋವು ಅಂತ ಗೊತ್ತಾಗಿದೆ ಪ್ರಸನ್ನ, ಎಂತ ನೋವು? ಹ್ಯಾಪಿ ರಾಮನವಮಿ ಸಂಧ್ಯಾ ಅತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅನುರಾಗ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಓಕೆ ಓಕೆ ಅಕ್ಕ, ಬಾಯ್ ಬಾಯ್. ಜಾತಾ ಮೈ ಕಲ್ ಆತಾ. ಓಕೆ आप जाइए, कल आ जाइए. कल सवेरे 8 o'clock को हमारा लाइव है, आप सपोर्ट कीजिए आके. ಥ್ಯಾಂಕ್ ಯು ಸೋ ಮಚ್ ಅನುರಾಗ್ ಜಿ. ಪ್ರಶಾಂತ್ ಅವರು ಊಟ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಊಟ ಆಗಲಿಲ್ಲ, ಇನ್ನೂ ಮಾಡಬೇಕು. ಊಟ ಬಾಕಿ ಉಂಟು ಮಾಡಲಿಕ್ಕೆ. ಇದು ಲೈವ್ ಎಂಡ್ ಆದ ನಂತರ ಊಟವೇ ಮಾಡೋದು ಫಸ್ಟಿಗೆ. ಹಾಯ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಹಾಯ್. ಪ್ರಶಾಂತ್ ಪಚ್ಚು ಅವ್ರು ಬಂದರು. ಇದು ಪ್ರಶಾಂತ್ ಬೇರೆಯಾ? ಇದು ಪ್ರಶಾಂತ್ ಪಚ್ಚು ಅವರು ಬೇರೆಯಾ? ಓಕೆ ಓಕೆ, ಇಬ್ಬರು ಕೂಡ ಬೇರೆ ಬೇರೆ ಇದ್ದಾರೆ, ಪರವಾಗಿಲ್ಲ. ಪ್ರಶಾಂತ್ ಅವರೇ, ಪ್ರಶಾಂತ್ आपका ಚಾನಲ್ है क्या? ಸಾಂಗ್ ಆಡಿ ಅಂತ ಹೇಳಿದೆ. ಯಾವ ಸಾಂಗ್ ಆಡೋದಪ್ಪ? ಯಾವುದು ಆಡೋದು? ಇಲ್ಲೂ ಮೆಸೇಜ್ ಓದಲಿಕ್ಕೆ ಪುರ್ಸೊತ್ತಿಲ್ಲಪ್ಪ. ಮಂಜುನಾಥ್ ಅವರು ಬಂದರು. ಮಂಜುನಾಥ್ ಅವರು ಊಟ ಆಯ್ತಾ ಮೇಡಮ್ ಅಂತ ಕೇಳ್ತಾ ಇದ್ದಾರೆ. ಊಟ ಆಗಲಿಲ್ಲ, ಇನ್ನೂ ಮಾಡಬೇಕು. ಲೈವ್ ಎಂಡ್ ಆದ ನಂತರ ಮಾಡ್ತೀನಿ. ನಿಮ್ದು ಆಯ್ತಾ ಮಂಜುನಾಥ್ ಅವರೇ? ವೆಲ್ಕಮ್ ಟು ಮೈ ಲೈವ್ ಮಂಜುನಾಥ್ ಅವರೇ. ಅನುರಾಗ್ ಓಕೆ ಓಕೆ ಅಂತ ಹೇಳಿದೆ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಕುಡ್ಲದಕ್ಲಿಗೆ ಮಾತಿರ್ಗ್ಲ ಸೊಲ್ಮೇಲು ಅಂದು ಕುಡ್ಲದಕ್ಲಿಗೆ ಮಾತಿರ್ಗ್ಲ ಸೊಲ್ಮೇಲು ಪನೊಂದುಲ್ಲೇರು ನಮ್ಮ ಪ್ರಶಾಂತ್ ಪಚ್ಚು. ಮಾತಿರ್ಗ್ಲ ಸೊಲ್ಮೆ ಪನೊಂದುಲ್ಲೇರು ಬತ್ತದ ಮಾತೆಲ್ಲ ಸೊಲ್ಮೇಲು ಅಂದೆ ತುಳ್ನೆ ಹಿಂದಿನ ಈ ಸಂಗೀತ ಹಿಂದಿನ ಕೊಲೆ ಮಾಡಿದ್ದು ಸಂಗೀತ. ಏನು ಮಾಡೋದು ಮತ್ತೆ? ಹಿಂದಿ ಸ್ವಲ್ಪ ಸ್ವಲ್ಪ ಬರ್ತದಲ್ಲ. ನಾನು ಹೇಳಿದೆ ಫಸ್ಟೇ, ನನಗೆ ತೋಡೆ ಹಿಂದಿ ಆತಾಯೇ. ಹೇಳಿಲ್ವವ 17? ನೀನು ಫಸ್ಟೇ ಬರಬೇಕಿತ್ತು, ನಿನಗೆ ಕೇಳೋದು ಕಮ್ಮಿ ಅಲ್ಲ. ರಾಮನಾಮ ಹಾಡಿ ಟೀಚರ್ ಬಂದೆ. ಓ ಡ್ರೀಮ್ ಬಾಯ್ ಬಂದರು ನೋಡಿ, ಡ್ರೀಮ್ ಬಾಯ್ ಬಂದರು. ಸಪೋರ್ಟಿಂಗ್ ಅಲ್ಲಿದ್ದಾರೆ ನಮ್ಮ TV17 ಅತ್ತೆನ ಲೈವ್ಗೆ ಬನ್ನಿ 10 ಗಂಟೆಗೆ. TV17 ನೋಡಿ. TV17 ಅತ್ತೆ ಹೇಳ್ತೀರಲ್ಲ, ಅತ್ತೆ ಲೈವ್ಗೆ ಹೋಗೋದಿಲ್ಲ ನೀವು. ಅತ್ತೆನ ಲೈವ್ ಟಿವಿನ ಇದು TV17 ಅವರೇ, ಅತ್ತೆದು ಲೈವ್ ಉಂಟು 10 ಗಂಟೆಗೆ ರಾತ್ರಿ, ಬನ್ನಿ ಆಯಿತಾ? ಪ್ರಶಾಂತ್ ಏನು ಊಟ? ಕನ್ನಡವ ನೀವು ಕೂಡ? ನಮಗೆ ಇವತ್ತು ಗೀ ರೈಸ್ ಮತ್ತು ಚಿಕನ್ ಗ್ರೇವಿ ಮತ್ತು ಚಿಕನ್ ಚಿಲ್ಲಿ ಇವತ್ತು. ಎಂಚ ಉಳ್ಳಾರು ಚಾಂಡೆ ದಾದ ಕಜಿ ಬಂದು ಚಾತನ ಕಾಂಡೆ ಕಜಿ ಪಿತ್ತ ಆತನು ನಾನು ನೋಡು. ಸಂಧ್ಯಾ ಅತ್ತೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಬನ್ನಿ ಬನ್ನಿ. ಏನು ಊಟ? ಅಯ್ಯೋ ಊಟ ಹೇಳಿದಲ್ಲವ ನಾನೀಗ. ಓಕೆ ತಮ್ಮ ಅಂತ ಹೇಳ್ತಾ ಇದ್ದಾರೆ. 10 AM 10 PM 10 PM TV17 ಮತ್ತೆ ಮಧ್ಯಾಹ್ನ 2 PM ಒಮ್ಮೊಮ್ಮೆ ಮಾಡ್ತಾರೆ ಅವರು. PM ಸೊಲ್ಮೇಲು ಅಂದರೆ ನಮಸ್ಕಾರ ಅಂತ. ಡ್ರೀಮ್ ಬಾಯ್, ನಿಮಗೆ ಸೊಲ್ಮೇಲು ಅಂದರೆ ಗೊತ್ತಿಲ್ಲಲ್ಲ? ಹೌದೌದು, ಸೊಲ್ಮೇಲು ಅಂದರೆ ನಾವು ಯಾರಾದರೂ ಬಂದರೆ, ನಮ್ಮ ಮನೆಗೆ ಯಾರಾದರೂ ಬಂದರೆ ಫಸ್ಟಿಗೆ ಸೊಲ್ಮೇಲು ಅಂತ ನಮಸ್ಕಾರ ಮಾಡ್ತೇವಲ್ಲ, ಹಾಗೆ ಸೊಲ್ಮೇಲು. TV17 ಅವರು ನಗಾಡ್ತಾ ಇದ್ದಾರೆ. ಫಾಲ್ ಫೆರ್ನಾಂಡಿಸ್ ಅವರು ಬಂದರು. ಹಾಯ್ ಅಂತ ಹೇಳ್ತಾರೆ. ಹಾಯ್ ಫಾಲ್ ಫೆರ್ನಾಂಡಿಸ್, ವೆಲ್ಕಮ್ ಟು ಮೈ ಲೈವ್. ಡ್ರೀಮ್ ಬಾಯ್ ಗುಡ್ आफ्टरनून फॉल फर्नांडिस जी. आप हिंदी हो ಕನ್ನಡ हो बोलिए ना. ಗಂಟೆ ಈಗ ಎಷ್ಟಾಯ್ತಾ ಗೊತ್ತಿಲ್ಲವ. ಗಂಟೆ 22 ಲೈಕ್. ಓಕೆ ಥ್ಯಾಂಕ್ ಯು ಸೋ ಮಚ್ ಫೆರ್ನಾಂಡಿಸ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಡ್ರೀಮ್ ಬಾಯ್ ಹೇಳುವಾಗ ಸೇಲೆಯಿಂದ ಯಾಕೆ ಹೇಳುದು? ಡ್ರೀಮ್ ಬಾಯ್ ಪುದರ್ ಮತ್ತು ಹಾಗೆ ಅಲ್ಲವಾ? ಡ್ರೀಮ್ ಬಾಯ್ ಹೆಸರೇ ಹಾಗೆ. ಡ್ರೀಮ್ ಬಾಯ್ ಡ್ರೀಮಲ್ಲಿ ಬರಬೇಕದು, ಅದಕ್ಕೆ ಸ್ಲೋ ಅಲ್ಲಿ ಬರಬೇಕು. ಸಿಂಪಲ್ ಬಾಯ್ ಅಂದರೆ ಸಿಂಪಲಲ್ಲಿ ಬರಬೇಕು ಹಾಗೆ. ಸಂಧ್ಯಾ ಅಕ್ಕ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ರಾಮನಾಮ ಹಾಡಿರೋ ಅಂತ ಹೇಳ್ತಾ ಇದ್ದಾರೆ. ನಮ್ಮ TV17 ಅವರು ಫುಲ್ಲು ಸಪೋರ್ಟಿಂಗಲ್ಲಿದ್ದಾರೆ. ರಾಕ್ ಸ್ಟಾರ್ ಶಶಿ ಅವರು ಬಂದರು. ಆಯಕ್ಕ ಊಟ ಆಗಲಿಲ್ಲವ, ಇನ್ನು ಬಾಕಿ ಉಂಟು ಆಗಲಿಕ್ಕೆ. ನಿಮ್ದಾಯ್ತಾ ಊಟ ಶಶಿ ಅವರೇ? 2 ದಿನಾಲು ಮಾಡ್ತೇನೆ ಟೀಚರ್. ಹೌದಾ, 2 ದಿನಾಲು ಮಾಡ್ತೇವೆ. ಓಕೆ. ಅಳಿಮಯ್ಯ ಬಂದವರೇ? ಹೌದು, ಅಳಿಮಯ್ಯ ಬಂದವರೇ, ಸ್ವಾಗತ ಮಾಡ್ತೀರಾ? ಮಾಡಿ ಸೌಮ್ಯ ಸಿಸ್.
ರಾಮನ ನೋಡಿ 17 ಸೌಮ್ಯ ಅತ್ತೆ ಬಂದ್ರಲ್ಲ ನೋಡಿ ಕರಿತ್ರಲ್ಲ. ಸೌಮ್ಯ ಅತ್ತೆ ಊಟ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಸಪೋರ್ಟಿಂಗ್ ಅಲ್ಲಿದ್ದಾರೆ 17 ಅವ್ರು. ಡ್ರೀಮ್ ಬಾಯ್ ಅಂತ ಹೋಗುದಾ ಡ್ರೀಮ್ ಬಾಯ್ ಹೋಗುದಾ ರೀ? ಮತ್ತೆ ಏನು ಸಮಾಚಾರ ಏನಿಲ್ಲ ರೀ ಪ್ರಶಾಂತ್ ಅವರೇ. ಇದುವೇ ಲೈವ್ ಮಾಡೋದು ಮಾತಾಡೋದು ಅಷ್ಟೇ ಸಮಾಚಾರ. ಒಟ್ರಾಸಿ ಚಾನಲ್ ಒಂದು ಬೇಗ ಮೋನ್ ಆಗಬೇಕು. ಮತ್ತು ನೀವು ಪ್ರಶಾಂತ್ ಅವರೇ, ನೀವು ನನ್ನ ವೀಡಿಯೋ ಚಾನಲ್ಗೆ ಹೋಗಿ ವೀಡಿಯೋ ನೋಡಿ, ವೀಡಿಯೋಗೊಂದು ಕಮೆಂಟ್ ಹಾಕಿ ಬಿಡಿ ಆಯಿತಾ, ಒಂದು ಸಬ್ ಮಾಡಿಬಿಡಿ. ಇಲ್ಲ ಅಲಿ ಅವರೇ ಮಾಡಬೇಕು ನಿಮ್ಮದು. ನೋಡಿ ಸೌಮ್ಯ ಸಿಸ್ಸಿದು ಕೂಡ ಊಟ ಆಗಲಿಲ್ಲ, ನಂದು ಕೂಡ ಊಟ ಆಗಲಿಲ್ಲ, ಮತ್ತು ಎಲ್ಲರದ್ದು ಊಟ ಆಗಿದೆ ಅಲ್ಲ. ನೋಡಿ ಕಮೆಂಟ್ ಮಾಡಿ ಯಾರಾದ್ರು, ಒಂದು 10 ನಿಮಿಷ ಇದ್ದೇನೆ ಅಷ್ಟೇ, ಮತ್ತೆ ಹೋಗುದು. ಓಕೆ ಅಂತ ಹೇಳ್ತಾರೆ ಪ್ರಶಾಂತ್ ಅವರು. ಓಕೆ ಪ್ರಶಾಂತ್ ಅವರೇ, ನಿಮ್ಮದು ಚಾನಲ್ ಇದೆಯಾ ಪ್ರಶಾಂತ್ ಅವರೇ? ಚಾನಲ್ ಇದ್ರೆ ಹೇಳಿ. ಸಿಂಪಲ್ ಬಾಯ್ ವಿಡಿಯೋ ಹಾಕಿದ್ದೇನೆ ನೋಡಿ ಆಯ್ತಾ. ಸ್ವಾಗತಕ್ಕೆ ಹೂನಾರ ಮತ್ತು ಸಡಗರ ಬೇಡ, ಸಿಂಪಲ್ ಆಗಿ ಸ್ವಾಗತ ಮಾಡಿ. ಹೂವಿನ ಹಾರ ಬೇಡ, ಸಿಂಪಲ್ ಆಗಿ. ಇಲ್ಲಪ್ಪ, ನಾವೆಲ್ಲ ಹೂವಿನ ಅಷ್ಟು ಖರ್ಚು ಮಾಡುವುದಿಲ್ಲ ನಾವು ಸ್ವಾಗತ ಮಾಡಲಿಕ್ಕೆ. ನಾವು ಖಾಲಿ ಇಷ್ಟೇ, ವೆಲ್ಕಮ್ ಟು ಲೈವ್ ಅಷ್ಟೇ. ನಂದು ಊಟ ಆಯ್ತು ಅಂತ ಹೇಳಿದ್ದಾರೆ 17 ಅವರು. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ನನ್ನ ಚಾನಲ್ ಉಂಟಂತ ಹೇಳಿದ್ರೆ ಹೌದು, ಸನ್ಯಾಸಿಸ್ನದು ಚಾನಲ್ ಉಂಟಾಯ್ತಾ. ಅವರಿಗೆ ಸಪೋರ್ಟ್ ಮಾಡಿ ಎಲ್ಲರೂ. ಸನ್ಯಾಸಿಸ್ಸಿಗೆ ಅವರಿಗೆ ಗಿಫ್ಟ್ ಕೊಡಿ ಆಯಿತಾ, ಸನ್ಯಾಸಿಸ್ಸಿಗೆ. ಪ್ರಶಾಂತ್ ಅವರೇ ನೀವು ಎಲ್ಲರಿಗೂ ಸಪೋರ್ಟ್ ಮಾಡಿ ಆಯಿತಾ ಪ್ರಶಾಂತ್ ಅವರೇ. ಯಾರೆಲ್ಲ ಇದ್ದೀರಾ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಆದರೆ ಹೋಗ್ತೀನಿ ಟೀಚರ್, ಸಿಂಪಲ್ ಆಗಿ ಸ್ವಾಗತ ಮಾಡಿ. ಹೌದು, ಸಿಂಪಲ್ ಆಗಿ ಸ್ವಾಗತ ಮಾಡ್ತೇನೆ. TV17 ಅವರೇ, ನಿಮ್ಮದು ನಮ್ಮದು ಚಾನಲ್ಗೆ ಹೋಗಿದ್ದೀರಾ ನೀವು? ಗಿಫ್ಟ್ ಕೊಟ್ಟಿದ್ದೀರಾ ನನಗೆ? ಸಿಂಪಲ್ ಆಗಿ ನಾನು ಸ್ವಾಗತ ಮಾಡೋದು. ನಿಮ್ಮನ್ನು ಹೇಗೆ ಸ್ವಾಗತ ಮಾಡಬೇಕು ಅಳಿಮಯ್ಯ? ಹೇಳಿ ಅಳಿಮಯ್ಯ ಅವರೇ, ನಿಮಗೆ ಹೇಗೆ ಸ್ವಾಗತ ಮಾಡಬೇಕು? TV17 ಅವರೇ, ನೀವು ಎಷ್ಟು ಜನ ನನ್ನ ಅತ್ತೆ ಅಂತ ಕರಿತೀರಾ TV17? ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಎದ್ದೇ ಇರುವನು. ಹನುಮಾನ್ ಕಿ ಜೈ ಜೈ ಜೈ, ಹನುಮಾನ್ ಕಿ ಜೈ. CMTನ ಸಿಮೆಂಟ್ ಮಾಡಿ CMT ಹಾಕಿದ್ದೇನೆ. ಎಂತ ಹಾಕಿದ್ದು? ಎಲ್ಲಿಗೆ ಹಾಕಿದ್ದ? CMTನ ಸಿಮೆಂಟ್ ಮಾಡಿ ಎಲ್ಲಿಗೆ ಹಾಕಿದ್ದೀರಾ ಸಿಮೆಂಟನ್ನು? ಇದು ಸಪೋರ್ಟಿಂಗ್ ಮೆಸೇಜಾ? ಉಪ್ಪ ದೇವ ಸಾಕಾದ ಮುಣಿ. ನಮ್ಮ TV17 ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಅದರೊಟ್ಟಿಗೆ 2 ಗಿಳಿ ಕೂಡ ಇದೆ ಅವರೊಟ್ಟಿಗೆ. ಸಾಕ ಸ್ವಾಗತ ಅಂತ ಹೇಳ್ತಾ ಇದ್ದಾರೆ. ಸಾಕ ಸ್ವಾಗತ. CMT ಅಂದರೆ ಕಮೆಂಟ್ ಅಂತ. ಹೌದಾ, ಕಮೆಂಟನ್ನು ಎಂತ ಮಾಡ್ತೀನಿ ನೀನು? ಎಂಥದ್ದು ಕಮೆಂಟನ್ನು? ಕಮೆಂಟ್ ಸಿಮೆಂಟ್ ಮಾಡಿ ಕಮೆಂಟ್ ಒಬ್ಬ ದೇವರೇ, ಕಮೆಂಟ್ ಸಿಮೆಂಟ್ ಮಾಡಿದ್ದೆ. ಆಯ್ತಾಯ್ತು ಅಲ್ಲವಾ, ಅದು TV17 ಅದು ಹಾಕುವಾಗ ಸರಿ ಹಾಕಿದ್ರೆ ನಮ್ದು ಓದಿ ಆಗ್ತಾ ಇರಲಿಲ್ಲ. ಅದು ಅರ್ಧ ಎಂಥದ್ದು ಹಾಕೋದು, ಅದು ಎಂತಂತೆ ಅರ್ಥ ಆಗ್ತಾ ಇರಲಿಲ್ಲ. ಈಗಾದರೂ ಅರ್ಥ ಆಯಿತು ನೋಡಿ. 5 ಮಂದಿ ಇದ್ದಾರೆ, ಮೆಸೇಜ್ ಹಾಕೋದು ಖಾಲಿ 2 ಮಾತ್ರ. ಮತ್ತು 3 ಎಲ್ಲಿ ಹೋದ್ರು ಅವರು? 3 ಎಲ್ಲಿ ಹೋಗಿದ್ದಾರೆ? ಕಮೆಂಟ್ ಇಲ್ಲ ಎಲ್ಲಿ? ನಾನು ಲೈವ್ ಮಾಡಬೇಕು, ಆದರೆ ನಿಮ್ಮ ವಾಯ್ಸ್ ಥರ ಇಲ್ಲ. ಅಯ್ಯೋ ಸೌಮ್ಯ ಲೈವ್ ಮಾಡಲಿಕ್ಕೆ ವಾಯ್ಸ್ ಬೇಡ, ಸ್ವಲ್ಪ ವಾಯ್ಸ್ ಇದ್ದರೆ ಕೂಡ ಸಾಕು. ನಾನಿಲ್ಲಿ ಬೊಬ್ಬೆ ಹಾಕೋದು ಸುಮ್ಮನೆ ಅಷ್ಟೇ. ನಾನು ಬೊಬ್ಬೆ ಹೊಡೆಯೋದು ಅಷ್ಟೇ. ನೀವು ಚೆಂದಾಗಿ ಮಾತಾಡ್ತೀರಾ, ಸ್ಲೋಲಿ ಕೂಡ ಮಾತಾಡ್ಬೋದು, ಏನಿಲ್ಲ. ವಾಯ್ಸ್ ಬೇಕಂತ ಇಲ್ಲ ಲೈವ್ ಮಾಡಲಿಕ್ಕೆ.
ಸ್ವಾಗತವು ಹಾಗೆ ಮಾಡಬೇಕಾ? TV17 ಹಾಗೆ ಸ್ವಾಗತ ಮಾಡಬೇಕಾ? ಅದೊಂದು ಪದ್ಯ ಉಂಟಾ ಸ್ವಾಗತದ್ದು, ಎಂತದ ಈಗ ನೆನಪಿಗೆ ಬರುವುದಿಲ್ಲವಾ? ಶಶಿ ಮಲೆನಾಡು ಲಾಕ್ಸ್ ಅವರು ಬಂದರು. ಹಾಯ್ ಸಿಸ್ಟರ್ ಅಂತ ಹೇಳ್ತಾರೆ. ಹಾಯ್ ಹಾಯ್ ಶಶಿ ಅವರೇ, ವೆಲ್ಕಮ್ ಟು ಮೈ ಲೈವ್. ಮಲೆನಾಡು ಅವರೇ ವೆಲ್ಕಮ್ ಟು ಮೈ. ಸಿಂಪಲ್ ಬಾಯ್ ಎಂತದ ಮೆಸೇಜ್ ಡಿಲೀಟ್ ಮಾಡಿದ್ದು? ಕಮೆಂಟ್ ಸ್ಟ್ರಾಂಗ್ ಆಗಿರುತ್ತೆ ಅತ್ತೆ ಸಿಮೆಂಟ್ ಹಾಕಿದರೆ. ಈಗ ನಿನ್ನ ಕಮೆಂಟಿಗೆ ಸಿಮೆಂಟ್ ಹಾಕಬೇಕಾ ನಾವು? ಲೈಕ್ ಡನ್ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಮಲೆನಾಡು ಅವರೇ, ಥ್ಯಾಂಕ್ ಯು ಸೋ ಮಚ್. ಸಂಧ್ಯಾ ಅತ್ತೆ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ. ಉಂಡರೆ ಅಂತ ಕೇಳ್ತಿದ್ದಾರೆ ನಮ್ಮ ಶಶಿ ಅವರು. ತುಳುವ ಶಶಿ ಅವರೇ ಇಜ್ಜಿ ಸಿಸಿ ನನವು ನೋಡು ಬಾಕಿ ಒಣಸುಂಡ್ರೆ. ಶಶಿ ಅಕ್ಕ ಹಾಯ್ ಬರೋದುಲ್ಲೇರು. ನಮ್ಮ ಸಂಧ್ಯಾ ಸಿಸ್ ನಮ್ಮ TV17 ಅವರು ಸಪೋರ್ಟಿಂಗಲ್ಲಿದ್ದಾರೆ. ಸಂಧ್ಯಾ ಅಕ್ಕ ಹಾಯ್ ಬರೋದುಲ್ಲೇರು. ಶಶಿ ಸಿಸ್ ರಾಮನವಮಿ, ಇದು ರಾಮನವಮಿ. ಮಿತ್ ದುರ್ಗಾ ಇಲ್ಲಿ ತಿರ್ತು ಪ್ರೀತಿ ಇಲ್ಲಿ ಯಾನು ಒಡೆಗುಪು. ಮಿತ್ ದುರ್ಗಾ ಇಲ್ಲ ತಿರ್ತು ಪ್ರೀತಿ ಇಲ್ಲ ಯಾನು ಒಡೆಗು ಪೋಡು. ಪ್ರೀತಿ ಸಿಸ್ನಾಡೆ ಪೋದು ಬಲೆ ಸಿಂಪಲ್ ಬಾಯ್ ಪೋದು ಬಲೆ ಈರಾರು ದುಂಬುಡು ನಿಂಚಲ ಪೋಂದುಲರತ್ತೆ ಅಲ್ಲ ಆರ್ನಡೆ ಪೋದು ಬಲೆ ಅವೇ ದಾಲ ಬೇಜಾರು ಮಲ್ಪ ಜೀರಿ ಹೆಂಗೆ ಸಪೋರ್ಟ್ ಮಲ್ಪಲೆ ಬಕ್ಕ ಪುರ್ಸೋದಿತ್ತನ ಬಲೆ ಅವೇ ದಾಲ ಬೇಜಾರಿ ಜನಂಜಿ ನನಂಜಿ ಒಂದು 1 ನಿಮಿಷ 10 ನಿಮಿಷ ಪುನಃ ಆತೆ ಇರು ಪೋಪಡ ಪೋದಲ್ಲ ಅವೇ ಬೇಜಾರು ದಾಲ ಇಜ್ಜಿ ನಮಗೆ ಅವೇ ಆರಾಡ ನಿಕ್ಕು ದುಂಬುಡು ನಿಂಚಲ ಹಾಕೊಳ್ಳು ಆರನೆಗೆ ಪೋಂದಿತ್ತಾರತ್ತೆ ಇರು ಪೋದು ಬಲೆ ಅವೇ ಸಿಂಪಲ್ ಯಾನು ತುಳುವ ಹತ್ತು ಬರ್ಕೆ ಬರೋದಿಲ್ಲ ಅಂದೇ ಬರೋದಿಲ್ಲ. ನಮ್ಮ ಶಶಿ ಮಲೆನಾಡು ಅವರು ಮತ್ತು TV17 ಅವರು ಸಪೋರ್ಟಿಂಗಲ್ಲಿದ್ದಾರೆ. ಮತ್ತು ಸಿಂಪಲ್ಗೆ ಮಂಡೆಗೆ ಪಾಡಲಿ ಯಾಕೆ ಸಂಧ್ಯಾ ಮಂಡೆಗೆ ಹಾಕೋದು? ಬರ್ತ್ಡೇ ಪಾರ್ಟಿ ಕೊಡಿ ಅತ್ತಿ ಅಲ್ಲವ. ಯಾವಾಗ ಬರ್ತ್ಡೇ ನಂದು? ನಾನು ನಿನ್ನೆ ಹೇಳಿದಲ್ಲವ ಸರ್ ನಂದು ಏಪ್ರಿಲ್ 25ಗೆ ಅಂತ. ಈಗ ಬರ್ತ್ಡೇ ಇಲ್ಲವಾ? ಎಂತ ಪಾರ್ಟಿ ಕೊಡೋದು? ಬರ್ತ್ಡೇ ಆದರೆ ಪಾರ್ಟಿ ಕೊಡ್ಬೋದು, ಯಾಕೆ ಪಾರ್ಟಿ ಕೊಡಬೇಕು? ನಾಗರಾಜ್ ಮೈಸೂರು ಅವರು ಡನ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ನಾಗರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ಮೈ ಲೈವ್. ನಿಮ್ಮದು ಚಾನಲ್ ಉಂಟಾ ನಾಗರಾಜ್ ಅವರೇ? ರಾಮನಾಮ ಹಾಡಿರೋ ರಾಮ ಬರುವನಂತ ಜೋಶಲ್ಲಿ ಹೇಳ್ತಾ ಇದ್ದಾರೆ ನಮ್ಮ TV17 ಅವರು. ಬೆಚ್ಚಡು ದಾಯಿಗೆ ಪನ್ಪಿನಿ ಓ ದಾದಯೇ ಸಿಂಪಲ್. ನಾನು ಬೆಚ್ಚದಲ್ಲಿ ಹೇಳಿಲ್ವಾ? ನೀವು ಹೋಗಿ ಬನ್ನಿ ಅಂತ ಹೇಳಿದ್ದು ತಪ್ಪಾ? ನಮ್ಮ ಬೆಚ್ಚಡು ಬಾತೇರು ಸಿಂಪಲ್ ಬಾಯ್. ನಾವು ಯಾವಾಗಲೂ ನೆಗಡ್ತೇನೆ ಸಿಂಪಲ್ ಬಾಯ್. ನೀವು ಹೋಗಿ ಬನ್ನಿ ಸಿಂಪಲ್ ಬಾಯ್. ನಾವು ನಾಳೆ ಸಿಗುವ ಸಿಂಪಲ್ ಬಾಯ್. ನನಗೆಲ್ಲ ಬೆಚ್ಚೆಲ್ಲ ಇಲ್ವಾ ಸಿಂಪಲ್ ಬಾಯ್? ನಾನು ಹಾಗೆಲ್ಲ ಇಲ್ಲ ಆಯಿತಾ? TV17 ಅವರು ಸಪೋರ್ಟಿಂಗ್ ಅಲ್ಲಿದೆ. ನಾನು ಲೈವ್ ಮಾಡ್ತೀನಿ ಸಪೋರ್ಟ್ ಮಾಡಿ ಅಲ್ಲ. ಹೌದು ಮಾಡ್ತೇವೆ ಮೆಸೇಜ್ ನೀವು ಮಾಡಿ. ಎಷ್ಟು ಗಂಟೆಗೆ ಅಂತ ಮಾತ್ರ ಹೇಳಿ ಆಯಿತಾ? ಟೈಮಿಂಗ್ಸ್ ಹೇಳಿ. TV17 ಅವರು ಸಪೋರ್ಟಿಂಗಲ್ಲಿದ್ದಾರೆ. ಎಸ್ ಉಂಟಾ? ಓಕೆ ನಾಗರಾಜ್ ಅವರೇ ಉಂಟಾ ನೋಡಿ. ನಾನು ಕೊಟ್ಟಿದ್ದೇನೆ ನಿಮಗೆ. ಕನೆಕ್ಟ್ ಆಗೋದಾದರೆ ಕನೆಕ್ಟ್ ಆಗಿಲ್ಲ ಎಲ್ಲರಿದ್ದಾರೆ. ನಮ್ಮ ಸಿಂಪಲ್ ಬಾಯ್ಗೆ 2 ಕೊಡಿ, ಡ್ರೀಮ್ ಬಾಯ್ಗೆ 2 ಕೊಡಿ ಆಯಿತಾ? ಸಂದೇಶಿ ಕೂಲ್ಡ್ ಪಲ್ಲೆ ದಾದೆ ಕೂಲ್ಡ್ ಬಂದ್ಬಿನಿ. ಕೋಲ್ಡ್ ಬರೋಣ ಅವನ ಸಿಂಪಲ್ ಬಾಯ್ ಸಾಕಾ? ಈಗಲೇ ಕೊಡಿ ಪಾರ್ಟಿ ಅಡ್ವಾನ್ಸ್. ಇಲ್ಲಪ್ಪ ಅದಾಗಿ ಕೊಡಲಿಕ್ಕೆ ಆಗೋದಿಲ್ಲ. ಊಟಕ್ಕೆ ಮುಂಚೆ ಬರ್ತ್ಡೇದು ಪಾರ್ಟಿ ಕೊಡ್ತಾರವ? ಇಲ್ಲ ಪ್ರಥಮ ಮಾಮಿಲಿ ಎಪ್ಪು ಇರ್ಪೋ. ಮಂಡೆ ಬೆಂದಿರುಡು ಸಂದಕ್ಕ ಮಂಡೆ ಬೆಂದಿರುಂಡುಗೆ ದಾಯಿಯೇ ಮಂಡೆ ನೋಡಿ. ನಾಗರಾಜ್ ಅವರೇ ಇದ್ದೀರಾ ನೀವು? ಇದು ಒಂದು ಕಮೆಂಟ್ ಹಾಕಿ. ನಾನು ಬ್ಲೂ ಕೊಟ್ಟ ನಂತರ ನೀವು ಇಲ್ಲಪ್ಪ. ಮಂಡೆ ಬೆಂದಿರುಡು ಸಂಧ್ಯಕ್ಕ ಇತ್ತೆ ಓಲ್ ಬೆಂದಿರುಡು ಮಂಡೆ ಉಪ್ಪುಣು ಸಿಂಪಲ್ ಬಾಯ್. ಇತ್ತೆ ಗೀಸರ್ ಉಪ್ಪುಣು ಬೆಂದಿರುಡು ಮಂಡೆ ಪೂರದೇ ಇದಿರಿತ್ತೆ. ದುಂಬದ ಕಾಲದಕ್ಕೆಲ್ಲ ಬೆಂದಿರುಡು ಮಂಡೆ ಉಪ್ಪುಣು ಇತ್ತೆ ಬೆಂದಿರುಡು ಮಂಡೆ ಉಪ್ಪು ಅಂದೇನಲ್ಲ. ಇತ್ತೆ ಬೆಚ್ಚನಿಂದ ಮೆಷಿನ್ ಇಂಡತೆ ಅವೇ ಒಳ ಹಳ್ಳಿ ಸೈಡ್ ಒಲಂಜಿ ರಡ್ಡು ಮುಂಜಿ ಮಂಡೆ ತೋಜುನ ಆತಿ ನೋಡಿ. 4 ಜನ ಇದ್ದೀರಾ, ಒಬ್ಬರದ್ದು ಮೆಸೇಜ್ ಬರೋದಿಲ್ಲ ನನಗೆ. ಮೆಸೇಜ್ ಬಂದಾಗಿದೆಯಾ ಸಿಂಪಲ್ ಬಾಯ್? ಎಲ್ಲಿದ್ದಿ ಸಿಂಪಲ್ ಬಾಯ್? ಹೋಗಿದೆಯಾ ಸಿಂಪಲ್ ಬಾಯ್? ಪೋದು ಬಲೆ ಸಿಂಪಲ್ ಬಾಯ್ ಹೋಗಿ ಬನ್ನಿಯಾ ಪ್ರೀತಿ ಸಿಸ್ನ ಲೈವಿಗೆ ಆಯಿತಾ? ಜಗದೋದಾರನ ಆಡಿಸಿದಳೆ ಶೋದೆ ಜಗದೋದಾರನ
ಇವತ್ತು ರಾಮನವಮಿ ಅಲ್ಲ, ರಾಮನವಮಿಗೆ ಯಾವ ಪದ್ಯ ಆಡುದು? ರಾಮ 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 ಜಯ ರಾಮ 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 ರಾಮ. ಹೌದು, ಮೆಸೇಜ್ ಎಲ್ಲ ಸ್ಟ್ರಕ್ ಆಗಿದೆಯಾ ಎಂತ? ಈಗ ಬರುದು ನನಗೆ ಮೆಸೇಜ್ ಎಲ್ಲ. ಎಲ್ಲಿ ಹೋಗಿತ್ತು ಎಲ್ಲ ಮೆಸೇಜ್ ಎಲ್ಲ? ಓ ಮೈ ಗಾಡ್, ಎಷ್ಟು ಮೆಸೇಜ್! ಪಾರ್ಟಿ ಬೇಕು ಈಗಲೇ, ಈಗಲೇ ಪಾರ್ಟಿ ಎಲ್ಲ ಬೇಡ. ಈಗ ಬಂದರೆ ಉಂಟು, ಇದು ಮನೆಯಲ್ಲಿ ಯಾವುದುಂಟಲ್ಲ, ಇದುಂಟು, ಚಿಲ್ಲಿ ಚಿಕನ್ ಉಂಟು, ಚಿಲ್ಲಿ ಚಿಕನ್ ಚಿಲ್ಲಿ. ಅತ್ತೆ MS ಗೆ ಮೆಸೇಜ್ ಸ್ಟ್ರಕ್ ಆಗಿದೆ ನೋಡಿ. ಹೌದ್ಯಾ, ಸ್ಟ್ರಕ್ ಆಗಿದೆ. ಸೂಪರ್ ನಾಗರಾಜ್ ಅವರು, ಸೂಪರ್ ಅಂತ ಹೇಳಿದೆ. ಥ್ಯಾಂಕ್ ಯು ನಾಗರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಅದೇ 5:30ಗೆ ಲೈವ್ ಹೇಳಿಬಿಡಿ ಎಲ್ಲರಿಗೂ. ಹೌದಾ, 5:30ಗೆ ಲೈವ್ ಮಾಡ್ತೀರಾ? ಓಕೆ. 5 ಗಂಟೆಗೆ ನಮ್ಮದು ಅನಿಲ್ ಸುವರ್ಣ ಅವ್ರದ್ದು ಲೈವ್ ಉಂಟು ಇವತ್ತು. ಎಲ್ಲರೂ ಬನ್ನಿ ನೋಡಿ. 5:30ಗೆ ನಮ್ಮದು ಸೌಮ್ಯ ರಾಜೇಶ್ ಅವ್ರದ್ದು ಲೈವ್ ಉಂಟು. ಓಕೆ. ಮತ್ತು ನಮ್ಮದು ಅನಿಲ್ ಅಣ್ಣ ಬಂದರು, ಮತ್ತು TV17 ಅವರು ಸಪೋರ್ಟಿಂಗಲ್ಲಿದ್ದಾರೆ. ಅನಿಲ್ ಅಣ್ಣ ಬಂದರು. ಹಾಯ್ ಅನಿಲ್ ಅಣ್ಣ ಅಂತ ಓಲ್ಲರ್ ಕಾಣೆ, ಇಜ್ಜಿ ಅನಿಲ್ ಅಣ್ಣ ಇನಿ ಬರ್ರೆ ಆಯ್ ಜಿಂಕ್ ಕಾಂಡೆ. ಹೇಮಲೋಕ ಅವರು ಬಂದರು. ಶ್ರೀರಾಮ ಜಯರಾಮ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ಟು ಮೈ ಲೈವ್. ನಮ್ಮದು ಹೇಮಲೋಕ ಅವರೇ ಲೈಕ್ ಡನ್. ಥ್ಯಾಂಕ್ ಯು ಅನಿಲ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಇನ್ಸ್ಪೈರಿಂಗ್ ವರ್ಡ್. ನಮ್ಮ ಶಾಲಿನಿ ಸಿಸ್ ಬಂದರು. ಹಾಯ್ ಶಾಲಿನಿ ಸಿಸ್, ಲೈಕ್ ಡನ್ ಅಂತೇಳಿ. ಥ್ಯಾಂಕ್ ಯು. ನೋಡಿ 17 ಅವರು ನಿಮ್ಮನ್ನು ಕರಿತಾ ಇದ್ದಾರೆ, ಇನ್ಸ್ಪೈರಿಂಗ್ ಅವರೇ. ಚಾ ಏಪದಯೇ ವಾಚ ಶಾಲಿನಿ ಸಿಸ್ ಏರು ಚಾಕೇಂಡಿರ್ದೆ ಎನ್ನ ಮೆಸೇಜ್ ಬರೋ ಓಡಾಡೆ ಫೋಟೋ. ಹಾಯ್ TV ಅಂತ ಇದ್ದಾರೆ. ಹಾಯ್ ಅನಿಲ್ ಬ್ರೋ ಅಂತ ಇದ್ದಾರೆ. ಶಾಲಿನಿ ಸಿಸ್ಟರ್ ಹಾಯ್ ಅಂತ ಸಂಜೆ ಸಿಸ್ ಹೇಳ್ತಾ ಇದ್ದಾರೆ. ಚಾಪೋದಿತ್ತೆ ವಲಸ ದರಡಿ ಅವನುಂಡು. ಲೈವ್ ಮಾಡಿಲ್ಲ ಯಾಕೆ? ಇನ್ಸ್ಪೈರ್ ಸಿಸ್ ಲೈವ್ ಮಾಡಿದೆ ಜರ. ಶಾಲಿನಿ ಸಿಸ್ ಬೈಯಾಡ ಕೋಡೆ ಬೈಯಾಡ ಮಲ್ದಾರೆ ಎಂಕು ಕೋಡೆ ಬರ್ರೆ ಆಯ್ತು ಬರ್ರೆ. ನಿನ್ನೆ ಬರಲಿಕ್ಕಾಗಲಿಲ್ಲ. ಹಾಯ್ ಸಂಜೆ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಇನ್ಸ್ಪೈರಿಂಗ್ ಮನಸಾಂಡ. ಅನಿಲ್ ಅಣ್ಣ ಇದ್ದಾರಾ? ಹೋದ್ರ ಅನಿಲ್ ಅಣ್ಣ ಬೈಯಡಿ ಲೈವ್ ಉಂಡತೆ. ಫ್ರೆಂಡ್ಸ್ ಊಟ ಆಯ್ತಾ ಅಂತ ಕೇಳಿದೆ ನೋಡಿ. ಹಾಯ್ ಫ್ರೆಂಡ್ಸ್, ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ನಮ್ಮ ಸಂಜೆ ಸಿಸ್ ಅವರು. ಈ ಶಾಲಿನಿ ಸಿಸ್ ಎಲ್ಲ ಮಲ್ಪುವರ? ಓಕೆ. TV ವನಸಾಂಡ ಅಂತ ಕೇಳ್ತಾ ಇದ್ದಾರೆ. TV17 ಊಟ ಆಯ್ತು ಅಂತ ನಮ್ಮದು ಶಾಲಿನಿ ಸಿಸ್ ಕೇಳ್ತಾ ಇದ್ದಾರೆ ನೋಡಿ. ಹೇಳಿ ವನಸಾಂಡ ಬನ್ನಿ, ಆತಿಜಿ ಬನ್ನಿ. ಕಿಚ್ಚ ಬಂದರು. ಕಿಚ್ಚ ಟೀಚರ್ ಎಂತ ಕಿಚ್ಚ? ಟೀಚರ್ ಹೋದರೆ ಗೊತ್ತಾಗೋದಿಲ್ವಾ? ಟೀಚರ್ ಹೋದರೆ ಪೇಪರಲ್ಲೆಲ್ಲ ಫೋಟೋ ಬರ್ತದೆ ಟೀಚರ್ ಹೋದ್ರು ಅಂತ. ಸಿಂಪಲ್ ಹೋದ್ರಲ್ಲ. ಇನ್ಸ್ಪೈರಿಂಗ್ ಆಂಡೆ ಅಂತ ಕೇಳ್ತಾ ಇದ್ದಾರೆ. TV17 ಎಂಜಿನ ಆಂಡು ವನಸಾಂಡ್ಗೆನ್ನ. ನಾನು ಸ್ವಲ್ಪ ಬ್ಯುಸಿ ಆಗಿ ಲೈವ್ ಮಾಡಲಿಲ್ಲ. ಹೌದಾ ಶಾಲಿನಿ ಸಿಸ್ ಇನ್ನಿಲ್ಲ ಬ್ಯುಸಿ ಆಯಿರು ತಾನೇ? ಬ್ಯುಸಿ ನಗಾಡ್ತಾ ಇದ್ದಾರೆ ಶಾಲಿನಿ ಸಿಸ್ ಅವರು. TV17 ಇನ್ಸ್ಪೈರಿಂಗ್ ಅಂತ ಕರಿತಾ ಇದ್ದಾರೆ. ಎಂತ ಕರೆಯುವುದಾ TV17? ಕಿಚ್ಚ ಹಾಯ್ ಅಂತ ಹೇಳ್ತಿದ್ದಾರೆ ನಮ್ಮ TV17 ಅವರು. ಕಿಚ್ಚ ಪೂಜಾ ಬಂದಿದ್ಲು. ಕಿಚ್ಚ ನಿಂದು ಫ್ರೆಂಡ್ ಅಲ್ಲ ಪೂಜಾ, ಫೈಟಿಂಗ್ ಪಾರ್ಟ್ನರ್ ಅಲ್ಲ. ಕಿಚ್ಚ ಅಂತ ಹೇಳಿದೆ. ಕಿಚ್ಚ ಅಂತ ಹೇಳ್ತಾ ಇದ್ದಾರೆ ನಮ್ಮದು ಸಂಜೆ ಸಿಸ್. ಬ್ಯುಸಿ ಅಂದ. ಓಕೆ. ಊಟ ಸಿಸ್ಟರ್, ಊಟ ಆಗಲಿಲ್ಲ. ಬೆಟ್ಟಸ್ವಾಮಿ ಅವರೇ ವೆಲ್ಕಮ್ ಟು ಮೈ ಲೈವ್. ಒಂದಕ್ಕೆ ಲೈಕ್ ಕೊಟ್ಟುಬಿಡಿ. ಕಿಚ್ಚ ಅವರು ನಗಾಡ್ತಾ ಇದ್ದಾರೆ. ಯಾಕೆ ನೆಗಡ್ದು? ಸೂಪರ್ ಅಂತ ಹೇಳಿದೆ. ಥ್ಯಾಂಕ್ ಯು ಬೆಟ್ಟಸ್ವಾಮಿ ಅವರೇ. ಚಾನಲ್ ಉಂಟಾ ಬೆಟ್ಟಸ್ವಾಮಿ? ಚಾನಲ್ ಇದ್ರೆ ಹೇಳಿ ಬೆಟ್ಟಸ್ವಾಮಿ ಅವರೇ. ಇನ್ಸ್ಪೈರಿಂಗ್ ಎಂಕ್ ಗಿಫ್ಟ್ ಕೊರಲೆ? ಇನ್ಸ್ಪೈರಿಂಗ್ TV17 ಗಿಫ್ಟ್ ಕೊರಲೆ? ಡನ್ ಅಂತೇಳಿ. ಎಸ್ ಓಕೆ ನೋಡಿ ಕೊಡ್ತೇನೆ. ನೋಡಿ ಬೆಟ್ಟಸ್ವಾಮಿ ಅವರೇ, ನಿಮಗೆ ಬ್ಲೂ ಕೊಟ್ಟಿದ್ದೇನೆ, ಕನೆಕ್ಟ್ ಆಗೋದು. ಅದಕ್ಕೆ ಕನೆಕ್ಟ್ ಆಗಿಲಿ. ಸಂಜೆ ಸಿಸ್ ಇದ್ದಾರೆ, ಮತ್ತು TV17 ಇದ್ದಾರೆ, ಇನ್ಸ್ಪೈರಿಂಗ್ ವರ್ಲ್ಡ್ ಇದ್ದಾರೆ. ಎಲ್ಲರ ಚಾನಲ್ಗೆ ಹೋಗಿ ಅವರ ವಿಡಿಯೋಗೆ ಶಾರ್ಟಿಗೆ ಕಮೆಂಟ್ ಹಾಕಿ ಬರಬೇಕು, ಮತ್ತು ಅವರು ನಿಮಗೆ ರಿಟರ್ನ್ ಮಾಡ್ತಾರೆ ಆಯಿತಾ? ಓಕೆ ಬೆಟ್ಟಸ್ವಾಮಿ ಅವರು, ನೀವು ಫಸ್ಟ್ ಬರೋದು ನಮ್ಮ ಚಾನಲ್ಗೆ. ವೆಲ್ಕಮ್ ಟು ಮೈ ಲೈವ್. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ಇನ್ಸ್ಪೈರ್ ಅಂತ ಹೇಳ್ತಾ ಇದ್ದಾರೆ. ಸೂಪರ್. ಕಿಚ್ಚ ಎಂತ ಯೋಚನೆ ಮಾಡಿದೆ? ಕಿಚ್ಚ ಏನಾಯ್ತಾ? ಕಿಚ್ಚ ದಾದಾಂಡಿ ಕಿಚ್ಚ
ಎಂಕ್ ಒಂತೆ ಗಿಫ್ಟ್ ಕೊರ್ಲ ಮೇರೆ ಶಾಲಿನಿ ಸಿಸ್ಗೆ ಒಂತೆ ಗಿಫ್ಟ್ ಕೊರ್ಲೆ ಎಲ್ಲರೂ. ಸಂಧ್ಯಾ ಸಿಸ್ ನೆಗಾಡ್ತಾ ಇದ್ದಾರೆ. ಯಾಕೆ ನೆಗಾಡ್ತಾ ಇದ್ದಾರೆ, ಯಾಕೆ ಇದು ಯೋಚನೆ ಮಾಡ್ತಾ ಇದ್ದಾರೆ ನನಗೂ ಗೊತ್ತಾಗೋದಿಲ್ಲ ಒಂದು ಕೂಡ. ನಾನು ಮೆಸೇಜ್ ಓದ್ತಾನೆ ಹೋಗ್ತಾ ಇದ್ದೇನೆ. ಇನ್ಸ್ಪೈರಿಂಗ್ ಗಿಫ್ಟ್ ಇಜ್ಜೆ ಪನ್ನಕ್ಕೇನೊಂದು ಲೇರು ಗಿಫ್ಟ್ ಇಜ್ಜೆ ಆರಿದೆ ಫಸ್ಟ್ ಕೊಡ್ತಿರತ್ತ ಮಾರೆ 17. ಸಂಧ್ಯಾ ಸಿಸ್ ಗರ್ವದಲ್ಲಿದ್ದಾರೆ. ಎಂತಾಯ್ತು ಸಂಧ್ಯಾ ಸಿಸ್? TV17 ಅವರು ಸಪೋರ್ಟಿಂಗಲ್ಲಿದ್ದಾರೆ. ಟಿವಿ ಗಿಫ್ಟ್ ಕೊರ್ಲೆ ಮಾರ್ರೆ. ಟೀಚರ್ ಹೋದ್ರೆ ಹೌದಾ? ಟೀಚರ್ ಹೋದ್ರೆ ಗೊತ್ತಾಗ್ತದೆ ನಾಳೆ. ಟೀಚರ್ ಹೋದ್ರೆ ಆಯ್ತಾ, ನಾಳೆ 8 ಗಂಟೆಗೆ ಟೀಚರ್ ಬರುವುದಿಲ್ಲ. ಟೀಚರ್ ಹೋದ್ರೆ ಈ ಕಿಚ್ಚು ಉಂಟಲ್ಲ, ಟೀಚರ್ ಹೋಗ್ಲಿದ್ದ ಕಾಯ್ತಾ ಇರ್ತಾರಲ್ಲ, ರಜೆ ಸಿಗ್ತದಲ್ಲ ಅದಕ್ಕೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಅದು ಪಿಂಕಿಯನ್ನು ಓಡಿಸಿದ್ಯಲ್ಲ ಕಿಚ್ಚ ನೀನು. ಈಗ ಟೀಚರ್ ಹೋದ್ರು ಅಂತ ಹೇಳ್ತಾನೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಇನ್ಸ್ಪೈರಿಂಗ್ ವರ್ಲ್ಡ್. ಶಾಲಿನಿ ಸಿಸ್ ಓಕೆ ಅಂತ ಹೇಳ್ತಾ ಇದ್ದಾರೆ. ಶಾಲಿನಿ ಸಿಸ್ ಇನ್ಸ್ಪೈರಿಂಗ್ ಗಿಫ್ಟ್ ಇಜ್ಜೆ TV17 ತೂಲೆ ಶಾಲಿನಿ ಸಿಸ್ ಗಿಫ್ಟ್ ಕೊರಲೆ ಬೆಟ್ಟ ಸ್ವಾಮಿ. ನಾನು ಎಲ್ಲರ ಚಾನಲ್ಗೆ ಹೋಗುತ್ತೇನೆ. ನಮ್ಮಂಥ ರೈತರ ಮಕ್ಕಳನ್ನು ಯಾರು ಕೊಡೋದಿಲ್ಲ ಸಿಸ್ಟರ್. ರೈತರ ಮಕ್ಕಳಿಗೆ ಯಾರು ಕನೆಕ್ಟ್ ಆಗೋದಿಲ್ಲ. ಖಂಡಿತ ಎಲ್ಲರಿಗೂ ರಿಟರ್ನ್ ಮಾಡಿದ್ದೀನಿ. ಯಾರು ನನಗೆ ಮಾಡಲ್ಲ, ಮಾಡ್ತಾರೆ ಬೆಟ್ಟಸ್ವಾಮಿ ಅವರೇ. ನೋಡಿ ಇನ್ಸ್ಪೈರಿಂಗ್ ಮತ್ತು TV17 ಮತ್ತು ಸಂಧ್ಯಾ ಸಿಸ್ ಪೂರೆಲ್ಲ ಒಳ್ಳೆಯರಾತ ಮೇರೆಗೆ ಬೆಟ್ಟಸ್ವಾಮಿಗೆ ಒಂದು ಗಿಫ್ಟ್ ಕೊರಲೆ. ನೋಡಿ ಎಲ್ಲರೂ ಬೆಟ್ಟಸ್ವಾಮಿಗೆ ಒಂದು ಗಿಫ್ಟ್ ಕೊಡಿ. ಅವರಿಗೆ ಯಾರು ರಿಟರ್ನ್ ಮಾಡೋದಿಲ್ಲ ಅಂತೆ. ಪ್ಲೀಸ್ ಗಿಫ್ಟ್ ಎಲ್ಲ ಶಾಲಿನಿ ಸಿಸ್ ಬೆಟ್ಟಸ್ವಾಮಿಗೆ ಒಂದು ಶಾಲಿನಿ ಸಿಸ್ ಅವರಿಗೆ ಯಾರು ಗಿಫ್ಟ್ ಕೊಡೋದಿಲ್ಲ ಅಂತೆ. TV17 ಇನ್ಸ್ಪೈರಿಂಗ್ ಮತ್ತೆ ನಗಾಡ್ತಾ ಇದ್ದಾನೆ. ಶಾಲಿನಿ ಸಿಸ್ ಒಂದು ಎಲ್ಲಿಯಾದರೂ ಗಿಫ್ಟ್ ಇಟ್ಟಿರ್ಬಹುದಲ್ಲ, ಸ್ವಲ್ಪ ನೋಡಿ ಶಾಲಿನಿ ಸಿಸ್. ನಲಿವಾ ನಮ್ಮ ಸಂಧ್ಯಾ ಸಿಸ್ ಅವರು ಪದ್ಯ ಹೇಳ್ತಾ ಇದ್ದಾರೆ. ನಲಿವಾ ಗುಲಾಬಿ ಹೂವೇ ಮುಗಿಲ ಮೇಲೇರಿ ನಗುವೆ, ನಿನಗೆ ನನ್ನಲ್ಲಿ ಒಲವು ಅರಿಯೇ ನನ್ನಲ್ಲಿ ಛಲವು. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಎಷ್ಟು ಅರ್ಥವತ್ತಾದ ಸಾಲಲ್ಲ ಇದು. ಎರಡು ಕೂಡ ಪದ್ಯ ತುಂಬ ಚೆನ್ನಾಗುಂಟು. ಟೀಚರ್ ಹೋದ್ರು. ಬೆಟ್ಟಸ್ವಾಮಿಗೆ ಗಿಫ್ಟ್ ಕೊಟ್ಟಾಗಿದೆ, ಎಂತ ಮಾಡೋದು? ಬೆಟ್ಟಸ್ವಾಮಿ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆಲ್ಲ, ಈಗ ಎಂತ ಮಾಡೋದು? ನನ್ನ ಜೀವನ ಹಾಳಾಗಿ ಹೋಗಿದೆಯಮ್ಮ. ನನ್ನ ತೆಂಗಿನಕಾಯಿ ಶೆಟ್ಟಿಗೆ ಯಾರೋ ಬೆಂಕಿ ಹಚ್ಚಿದ್ದಾರೆ. ತೆಂಗಿನ ವಿಡಿಯೋ ಕೂಡ ಹಾಕಿದ್ದೇನೆ. 50,000 ತೆಂಗಿನಕಾಯಿ ಮಾಲಾಗಿದೆ, ಎಲ್ಲ ಸುಟ್ಟು ಹೋಗಿದೆಮ್ಮ. ಹೌದಾ ಬೆಟ್ಟಸ್ವಾಮಿ ಈಗುಂಟಾ? ಹೀಗೆಲ್ಲ ಆಗಿದ? 50,000 ತೆಂಗಿನಕಾಯಿ ಇಲ್ವಾ? ಇದು ಸಪೋರ್ಟಿಂಗ್ ಮೆಸೇಜಾ ಅಲ್ಲ ನಿಜವಾಗ್ಲೂ? ವಾಯ್ಸ್ ಸೂಪರ್ ಅತ್ತೆ ಅಂತ ಹೇಳ್ತೇವೆ. ಥ್ಯಾಂಕ್ ಯು 17, ಥ್ಯಾಂಕ್ ಯು. ಕಿಚ್ಚ ಬಾಸ್ ಯಾಕೆ ಮಂಡೆಗೆ ಹೊಡೆಯೋದು? ಮೆಲ್ಲ ಚಟ್ಟೆ ಆಗ್ಬೋದು ಮಂಡೆ ನಿನ್ನದು ಹೊಡೆದು. ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಊಟ ಆಯ್ತಾ ಟಿವಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಇನ್ಸ್ಪೈರಿಂಗ್ ವರ್ಲ್ಡ್. ಇನ್ಸ್ಪೈರಿಂಗ್ ಜಂಪ್ ಅಂತ ಹೇಳ್ತಾರೆ. ಇಲ್ಲ ಜಂಪ್ ಆಗಲಿಲ್ಲ. ಸಂಗೀತ ಸಿಸ್ ಒನಸಾಂಡೆ ಇಜ್ಜಿಯೇ ಶಾಲಿನಿ ಸಿಸ್ ನನ್ನ ಅವಡು ಲೈವ್ ಎಂಡ್ ಮಲ್ತೆ ಕೊನಸ್ ಮಲ್ಪೆ. ಈ ಸಂಧ್ಯಾ ಸಿಸ್ ಎಂಥದ ಸಂಧ್ಯಾ, ಎಂತಹ ಧ್ವನಿ ಕಮ್ಮಿದ ಶ್ರೇಯಾ ಘೋಷಾಲ್. ಹೌದೌದು ಶ್ರೇಯಾ ಘೋಷಾಲ್ ಅಲ್ವಾ? ಎಂತ ಜಂಪ್ ಟಿವಿ ಜಂಪ್ ಎಂತ ಜಂಪ್ ಅಂತದು. ಕಿಚ್ಚನ್ ನೆಗಡ್ತಾ ಇದ್ದಾರೆ. ಕಿಚ್ಚನ್ ನಿನಗೆ ನೆಗಟಿಗೆ ಒಳ್ಳೇದಾಗ್ತದೆ ಟೀಚರ್ಗೆ ಹೀಗೆಲ್ಲ ಹೇಳುವಾಗಲ್ಲ. ವಿಡಿಯೋ ನೋಡ್ಕೊಂಡು ಬನ್ನಿ ಅಮ್ಮ, ನಿಮಗೆ ಅರ್ಥ ಆಗುತ್ತೆ ನನ್ನ ಕಷ್ಟ ಏನು ಅಂತನೋ. 1 ನಿಮಿಷ ಫ್ರೀ ಇದ್ದರೆ ಯಾರಾದರೂ ನೋಡಿಕೊಂಡು ಬಂದೆ ನೋಡಿ. ಬೆಟ್ಟಸ್ವಾಮಿ ಅವರೇ ನಾನು ನಿಮ್ಮದು ವಿಡಿಯೋ ನೋಡ್ತೇನೆ. ಅದಕ್ಕಿಂತ ಮುಂಚೆ ನೀವು ನನ್ನ ವಿಡಿಯೋಗೆ ಕಮೆಂಟ್ ಮಾಡಬೇಕು. ಕಮೆಂಟ್ ಮಾಡಿದರೆ ನಾನು ನಿಮ್ಮದು ಫುಲ್ ವಿಡಿಯೋ ನೋಡ್ತೇನೆ. ನಾನು ವಿಡಿಯೋ ನೋಡಿದರೆ ಫುಲ್ ವಿಡಿಯೋ ನೋಡೋದು. ನಿಮ್ಮದು ಕಷ್ಟ ನಮಗೆ ಕೂಡ ಅರ್ಥ ಆಗ್ತದೆ ಬೆಟ್ಟಸ್ವಾಮಿ ಅವರೇ. ನೀವು ಹೇಳಿದ್ರಲ್ಲ, ಖಂಡಿತ ನಾವು ನೋಡ್ತೇವೆ. ಆದರೆ ನೀವು ನನ್ನ ಚಾನಲ್ಗೆ ಹೋಗಿ ಕಮೆಂಟ್ ಮಾಡಬೇಕು ನನ್ನ ವಿಡಿಯೋಗೆ. ನಾನು ನಿಮ್ಮ ವಿಡಿಯೋ ಫುಲ್ಲು ನೋಡಿ ಮತ್ತೆ ಕಮೆಂಟ್ ಮಾಡ್ತೇನೆ. ಓಕೆ, ಈಗ ನನಗೆ ಹೋಗಿ ನೋಡಲಿಕ್ಕೆ ಆಗೋದಿಲ್ಲ, ನಾನು ಲೈವಲ್ಲಿ ಇದ್ದೇನೆ. ಓಕೆ, ಲೈವ್ ಎಂಡ್ ಆದ ನಂತರ ವಿಡಿಯೋ ನೋಡ್ತೇನೆ. ಓಕೆ,
ಓಕೆ ಓಕೆ, ನಿಮಗೆ ಮೋಸ ಆಗಿದೆ ಗೊತ್ತುಂಟು ಬೆಟ್ಟಸ್ವಾಮಿ ಅವರೇ, ಬೇಜಾರು ಮಾಡಬೇಡಿ ಬೆಟ್ಟಸ್ವಾಮಿ ಅವರೇ. ಜೂನಿಯರ್ ಶ್ರೇಯ ಘೋಷಾಲ್, ಹೌದು ನಾನು ಜೂನಿಯರ್ ಶ್ರೇಯ ಘೋಷಾಲ್. ಯಾವ ಗೋಶಾಲೆ ನನಗೆ ಗೊತ್ತಿಲ್ಲವ. ಕೊಡುವ ಟಿ ವಿ ಅಂತ ಹೇಳ್ತಾ ಇದ್ದಾರೆ, ಟಿ ವಿನ 17 ನಗಾಡ್ತಾ ಇದ್ದಾರೆ. ಇನ್ಸ್ಪೈರಿಂಗ್ ಯಾವಾಗ? ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗಲಿ ಅರಿವೆಯೇ ಸಂಚು. ಓಕೆ ಟೀಚರ್, ಓಕೆ ಓಕೆ ಟೀಚರ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸಂಡೇ ಎಂತ? ನೆಕ್ಸ್ಟ್ ಸಂಡೇಯಾ ಶಾಲಿನಿ ಸಿಸ್? ಇವಾಗ ಕೊಡಿ ಪಾರ್ಟಿ ಇನ್ಸ್ಪೈರ್. ಎಂತ ಪಾರ್ಟಿ 17? ಯಾವಾಗ ನೋಡಿದ್ದು ಪಾರ್ಟಿ ಪಾರ್ಟಿ. ಟಿ ವಿ 17 ಅವರು ಸಪೋರ್ಟಿಂಗಲ್ಲಿದ್ದಾರೆ. ಕಿಚ್ಚೆ ಯಾಕೆ ಮಂಡಿಗೆ ಹೊಡಿದು? ನಾನು ಹೇಳಿದ್ದೆ ಮಂಡೆ ಚಟ್ಟೆ ಆದರೆ ಮತ್ತೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲವಾ? ಚಟ್ಟೆ ಆದರೆ ಪಾರ್ಟಿ ಅಂದ್ ಪಾರ್ಟಿ ಇನ್ಸ್ಪೈರಿಂಗ್ ಸಿಸ್ ಎಂಗ್ಲೇಲ ಪಾರ್ಟಿ ಆವಡು ಎಂಕುಲ್ಲ ಬರಿಟುಲ್ಲ ಮೂಲೊಂಜಿ ಕಡೆಟು ಪಾರ್ಟಿ ಕೊಡು. ಓಕೆ ಓಕೆ, ಹೊರನಾಡಿಗೆ ಹೋಗಿದ್ದಕ್ಕೆ ಕಮೆಂಟ್ ಮಾಡಿದ್ದೀರಾ? ಓಕೆ ಥ್ಯಾಂಕ್ ಯು. ನಾನು ಮತ್ತೆ ನಿಮ್ಮ ಲೈವ್ ಎಂಡ್ ಆದ ನಂತರ ಒಂದು ಊಟ ಮಾಡ್ತೇನೆ. ಊಟ ಮಾಡಿ ಆದ ನಂತರ ನಿಮ್ಮದು ವೀಡಿಯೋ ನೋಡ್ತೇನೆ. ಓಕೆ ಬೆಟ್ಟಸ್ವಾಮಿ ಅವರೇ, ಮತ್ತೆ ನಿಮಗೆ ಕಮೆಂಟ್ ಮಾಡ್ತೇನೆ. ಓಕೆ ಅತ್ತೆ, ಪಾರ್ಟಿ ಯಾರು ಕೊಡ್ತಿಲ್ಲವಾ? ಮತ್ತೆ ಯಾರು ಕೊಡ್ತಾರೆ ಪಾರ್ಟಿ? ಎಲ್ಲಿಗೆ ಬರಬೇಕು? ನಿನ್ನ ಊರು ಗೊತ್ತಿಲ್ಲ, ನಿನ್ನ ಊರು ಗೊತ್ತಿಲ್ಲ, ನಿನ್ನ ಕೇರಿ ಗೊತ್ತಿಲ್ಲ, ಮತ್ತೆ ಪಾರ್ಟಿ ಹೇಗೆ ಕೊಡುವುದು? ಹರ್ಷಿತ್ನ ಮದುವೆಗೆ ನಿನ್ನನೇ ರಸಮಂಜರಿಗೆ. ಓಕೆ ಥ್ಯಾಂಕ್ ಯು ಹರ್ಷಿತ್. ಆ ಹೆಂಗು ಕೊರುವೆನ ಮಾರ ಇದು ರಸಮಂಜರಿ ಬಂದ್ರೆ ಐ ಬಿಲ್ಕುಲ್ ಕೊರ ಹೆಂಗ್ ಆಯ್ಡ ಫಸ್ಟ್ ಬನ್ ಮದುವೆ ಒಂಜಿ ಸೀರೆ ಕೊರ್ರೆ ಬನ್ ಫಸ್ಟ್ ರಸಮಂಜರಿ ಬರ್ಚಿಂಕ್. ಓಕೆ ಓಕೆ ಟೀಚರ್ ಅಂತ ಹೇಳ್ತಾ ಇದ್ದಾರೆ. ಎಂತ ಕಿಚ್ಚ ಬಾಸ್, ಏನಾಯಿತು? ಎಷ್ಟು ಸಲ ತಲೆಗೆ ಹೊಡಿತೀಯ ಮಾರಾಯ ನೀನು? ಎಷ್ಟು ಸಲ ಹೊಡಿತಿ ತಲೆಗೆ? ಹೇಳಲ್ಲ ನಾನಂತೂ ಹೇಳಲ್ಲ ನಾನಂತೂ ಹೇಳಲ್ಲ, ನಾವಂತೂ ಬರಲ್ಲ. ಆಯ್ತಾ? ಟಿ ವಿ 17 ನಾವಂತೂ ಬರುವುದಿಲ್ಲ ಹೇಳದಿದ್ರೆ. ಸಂದೇಶ ಅವರು ನಗಾಡ್ತಾ ಇದ್ದಾರೆ. ಇನ್ಸ್ಪೈರಿಂಗ್ ಅವರು ಕೂಡ ನಗಾಡ್ತಾ ಇದ್ದಾರೆ. ಇನ್ಸ್ಪೈರಿಂಗ್ ಗಿಫ್ಟ್ ಇಜ್ಜೆ ಕಿಚ್ಚ 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 ಅಂತ ಹೇಳ್ತದೆ ನಮ್ಮ ಸಂದೇಶ್ ಗಿಫ್ಟ್ ಗಿಫ್ಟ್ ಕೊಡಿಯ ಪಾಪ. ಶಾಲಿನಿ ಅವರು ಯಾವಾಗದಿಂದ ಕೇಳ್ತಾ ಇದ್ದಾರೆ, ಯಾರಾದರೂ ಗಿಫ್ಟ್ ಕೊಡಿ. ಬೆಟ್ಟಸ್ವಾಮಿ ಅವರೇ ಇದ್ದೀರಾ? ಇವರಿಗೊಂದು ಗಿಫ್ಟ್ ಕೊಡಿ ಶಾಲಿನಿ ಸಿಸ್ಸಿಗೆ. ಸಂಧ್ಯಾ, ಬೆಟ್ಟಸ್ವಾಮಿಗೊಂದು ಗಿಫ್ಟ್ ಕೊಡಿಯನಾ? ಆರ ವೀಡಿಯೋ ತುಯ್ಯನಾ? ಈಗ ಇನ್ಸ್ಪೈರಿಂಗ್ ಅಂತ ತಲೆ ಹೊಡಿತಾ ಇದ್ದಾರೆ ಇಲ್ಲಿ ಒಬ್ಬರು. ಎಂತ ತಲೆ ಹೊಡಿತಾರೆ ನಂಗೆ ಗೊತ್ತಿಲ್ಲ. ಪರಶು ಗಬಸವಲ್ಲಾಗಿ ಆಫಿಷಿಯಲ್ ಪರಶು ಅವರು ಬಂದರು. ವೆಲ್ಕಮ್ ಟು ಮೈ ಲೈವ್ ಪರಶು ಅವರೇ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಟಿ ವಿ ಊಟ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಟಿ ವಿ ಊಟ ಮಾಡಿದರೆ ನೀವು? ಟಿ ವಿ ಎಲ್ಲ ಊಟ ಮಾಡೋದಿಲ್ಲವಾ ಶಾಲಿನಿ ಸಿಸ್? ಟಿ ವಿ ಊಟ ಮಾಡ್ಬೋದಾ? ನನಗೆ ಡೌಟ್ ಟಿ ವಿ ಊಟ ಮಾಡಿ. ಇದು ಎಷ್ಟು ಸಲ ಕೇಳೋದು ಶಾಲಿನಿ ಸಿಸ್ ಊಟ ಆಯ್ತಾ ಅಂತ ಟಿ ವಿ ಹತ್ರ? ಪರಶು ಅವರೇ ಚಾನಲ್ ಇದೆಯಾ? ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇರುವನು. ಟಿ ವಿ 17 ಅವರು ಸಪೋರ್ಟಿಂಗಲ್ಲಿದ್ದಾರೆ. ಜೊತೆಗೆ ಅವರ ಗಿಳಿಯನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ ಇಲ್ಲಿಗೆ. ಅಯ್ಯೋ ಊಟ ಆಯಿತು ಮಾರ್ರೆ. ಊಟ ಆಯ್ತು. ನಮ್ಮದು ಚಾನಲ್ ಐತಿ ಅಕ್ಕ. ಓಕೆ ಸಪೋರ್ಟ್ ನೋಡಿ, ಇದು ಬ್ಲೂ ಕೊಡ್ತೇನೆ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಕನೆಕ್ಟ್ ಆಗಿ ಅವರು ಮತ್ತೆ ನಿಮಗೆ ರಿಟರ್ನ್ ಮಾಡಿದರೆ ಮಾತ್ರ ವಿಡಿಯೋಗೆ ಹೋಗಿ ಕಮೆಂಟ್ ಮಾಡಬೇಕಾಯ್ತಾ ಪರಶು ಅವರೇ? ವಿಡಿಯೋಗೆ ಹೋಗಿ ಕಮೆಂಟ್ ಮಾಡಿಬಿಡಿ, ಅವ್ರು ಮತ್ತೆ ನಿಮಗೆ ರಿಟರ್ನ್ ಕೊಡ್ತಾರೆ. ನೋಡಿ ಇನ್ಸ್ಪೈರಿಂಗ್ ಅವರೇ, ಈಗ ಪರಶು ಅವ್ರು ಬಂದರೆ ಅವ್ರು ಗಿಫ್ಟ್ ಕೊಡ್ತಾರೆ ಆಯಿತಾ? ಟಿ ವಿ 17 ಯಾಕೆ ಅದು ಬಾಯಿ ಅಷ್ಟು ಇದು ಮಾಡೋದು ಓ ಅಂತ?
ಅಕ್ಷಿತ ಸಂದೀಪ್ ಅಂದ್ರೆ ಆಯಕ್ಕ ಚಿಲ್ಲಿ ಖಾಲಿ ಆಯ್ತಾ ಮೇಡಮ್. ಅಕ್ಷಿತ ಅಂದರೆ ನಲ್ಲ ಮನಸ್ಸೇ ಮಾಡಲಿದೆ, ಮನಸ್ಸೇ ಮಾಡಲಿಲ್ಲ, ಊಟ ಮಾಡಲಿಲ್ಲ, ಇನ್ನು ಮಾಡಬೇಕು. ಈ ಚಾನಲ್ ನಿಮ್ಮದು ಆಯ್ತಾ? ಯಾವ ಚಾನಲಾ? ಯಾವ ಚಾನಲ್? ನನ್ನ ಚಾನಲ್ ಉಂಟಲ್ಲ, ನನ್ನ ಚಾನಲ್ಗೆ ಕನೆಕ್ಟ್ ಆಗಿ. ನಾಗರಾಜ್ ಅವರು ಮೈಸೂರವರು ಸೂಪರ್ ಅಂತ ಹೇಳಿದ್ರು. ಥ್ಯಾಂಕ್ ಯು ನಾಗರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಸಪೋರ್ಟಿಂಗಲ್ಲಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್. TV9 ಥ್ಯಾಂಕ್ ಯು ಸೋ ಮಚ್, ಸಪೋರ್ಟಿಂಗಲ್ಲಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅಕ್ಷಿತಾ ಗೊತ್ತಾಯ್ತು ಬಾಯ್ ಅಂತ ಹೇಳ್ತಿದ್ದಾರೆ. ಎಂತ ಗೊತ್ತಾಯ್ತು ಅಕ್ಷಿತಾ? ಊಟ ಆಗಲಿಲ್ಲ ಅಂತ ಗೊತ್ತಾಯ್ತಾ? ಅಕ್ಷಿತಾ ಲಸ್ಸಿ ಪರಿಯೇ ಇದಕ್ಕೆ ನಾನು ಇತ್ತೆ ಬೈ ಹೊಡೆ ಉಂಟೀನಿ. ಇಲ್ಲ ನಮ್ಮದು ಊಟ ಆಗಲಿಲ್ಲ. ತಮ್ಮದು ಯಾವ? ನಮ್ಮದು ಮಂಗಳೂರು. ನಿಮ್ಮದು ಯಾವ? ಪರಶು ಅವರೇ ಮೈಸೂರು. ನಾಗರಾಜ್ ಮೈಸೂರು ಸಪೋರ್ಟಿಂಗ್ ಅಲ್ಲ. ಥ್ಯಾಂಕ್ ಯು ನಾಗರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಾರಿ ಟೀಚರ್, ಊಟ ಮಾಡ್ತಾ ಇದ್ದೆ, ಹಾಗಾಗಿ ಯಾರ ಜೊತೆ ಮಾಡಿದ್ರೆ ಆಗಲಿಲ್ಲ, ಸಾರಿ. ಓಕೆ ಕಿಚ್ಚ ಬಸ್ಸು, ಊಟ ಮಾಡಿ ಆಯಿತಾ? ಬೇಜಾರು ಮಾಡಿಬಿಡಿ, ಊಟ ಆಗಲಿ ನಿಮ್ಮದು. ಅತ್ತೆ ನಿಮ್ಮ ಚಾನಲ್ ಯಾವುದು? ನಂದು ಶ್ರೀದುರ್ಗ ತುಳು ಆ್ಯಂಡ್ ಕನ್ನಡ ಚಾನಲ್. ಹಾಯ್ TV, ಊಟ ಆಯಿತಾ? ನನಗೆ ಊಟ ಮಾಡ್ತಾ ಇದ್ದೆ, ಹಾಗಾಗಿ ಮಾತಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು. ಪನದಲ್ಲಿ ನಮ್ಮದು ವಿಜಯಪುರ ಡಿಸ್ಟ್ರಿಕ್ಟ್. ಹೌದಾ? ಓಕೆ. ಅತ್ತೆ ಜ್ಯೂಸ್ ಬೇಕಾ? ಜ್ಯೂಸ್ ಬೇಡವಲ್ಲ, ಲಸ್ಸಿ ಕುಡ್ತಿದ್ದೇನೆ ಈಗ. ಓಕೆ ಬಾಯ್ ಅಕ್ಕ, ಬಾಯ್ ಕಿಚ್ಚ ಬಾಸ್, ಬಾಯ್. ಥ್ಯಾಂಕ್ ಯು ಬಂದು ಸಪೋರ್ಟ್ ಮಾಡಿದ್ದಕ್ಕೆ, ಥ್ಯಾಂಕ್ ಯು ಸೋ ಮಚ್, ಬಾಯ್. ಅತ್ತೆ ಜ್ಯೂಸ್ ಬೇಕಾ? ಜ್ಯೂಸ್ ಬೇಡವಾ? ನಾನು ನೀವು ಈ ಸಲದ ಕಪ್ ನಮ್ಮದೇ ಅಂತೆ. ಹೌದಾ? ಈ ಸಲದ ಕಪ್ ನಮ್ಮದೇ. ಅತ್ತೆ ಕೊಕೊನಟ್ ವಾಟರ್ ಬೇಕಾ? ಬೇಡವಾ, ಕೊಕೊನಟ್ ವಾಟರ್ ಬೇಡ, ಇದು ಲಸ್ಸಿ ಕುಡ್ದದಲ್ವಾ. ಬಾಯ್ ಕಿಚ್ಚ ಅಂತ ಹೇಳ್ತಾರೆ. ನೀವು ಆಡ್ತಾ ಇರುವ ಸಾಂಗ್ ಸೂಪರ್ ಅಕ್ಕ. ಥ್ಯಾಂಕ್ ಯು ಪರಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಹಾಯ್ ಉಂಡರ ಬಂದ್ರೆ ಅನಿಲ್ ಸುವರ್ಣ ದಾನೆ ದಾನೆ ಪುರ್ಸೊತ್ತಿದ್ದೇರೆಂಗಿನಿ ಆಯ್ತಾರ ಅದಲ್ಲ. ಕಿಚ್ಚ ಊಟ ಆಯ್ತಾ ಅಂತ ಕೇಳಿದೆ. ಊಟ ಆಯಿತು. ಕಿಚ್ಚ ಊಟ ಆಗಿ ಹೋಗಿ ಆಯಿತು. ಕಿಚ್ಚ ಊಟ ಮಾಡಿ ಹೋಗಿ ಆಯಿತು. ಅನಿಲಣ್ಣ ಎನ್ನ ಲೈವ್ ಇಜ್ಜಾರಾ? ಅನಿಲಣ್ಣ ಸಂಜೆ ಲೈವ್ ಪೋತಿಚಾರಾ? ಅತ್ತೆ ವಾಟರ್ ಮೆಲನ್ ಬೇಕಾ? TV17 ನನಗೆ ಯಾವುದು ಬೇಡವ. TV17 ಈಗ ಅದು ಜಾಸ್ತಿ ಆಗಿದೆ ಕುಡ್ದದ್ದು. ಮಿಸ್ಟರ್ ಲವ ಅಂತ ಬಂದರು. ಮತ್ತೆ ನಿಮ್ಮ ವಾಯ್ಸ್ ಸೂಪರ್. ಥ್ಯಾಂಕ್ ಯು ಮಿಸ್ಟರ್ ಲವ ಅವರೇ. ನೋಡಿ ಲೈವಿಗೊಂದು ಲೈಕ್ ಕೊಟ್ಟು ಬಿಡಿ. ಗಿಫ್ಟ್ ಕೊಡಲಿ ಅಂತ ಹೇಳಿದೆ ನೋಡಿ. ಇವರಿಗೊಂದು ಗಿಫ್ಟ್ ಕೊಡಿ ಮಾರ್ರೆ, ಯಾರಾದರೂ ಇದ್ರೆ. ಅನಿಲ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಅನಿಲ್ ಪೂರ ಒಟ್ಟಿಗೆ ಲೈವ್ ಮಲ್ಪುವರು ಮಾರ್ರೆ. ಅನಿಲಣ್ಣ ಏರ್ನ ಮಾತ್ರ ಲೈವ್ ಒಂದುಂಡು. ಅತ್ತೆ ನಾನು ಹೋಗ್ತೇನೆ. TV17 ಹೋಗುದಾ? ಊಟ ಆಗಲಿಲ್ವ ನಿಮ್ಮದು? ನೋಡಿ ಇನ್ಸ್ಪೈರಿಂಗ್ ವರ್ಲ್ಡ್ 17 ಅವ್ರು ಹೋಗ್ತಾ ಇದ್ದಾರೆ ಅಂತೆ. ಯಾಕೆ ಹೋಗುದು TV17 ಅವರೇ? ಹೋಗಿ ಬನ್ನಿ. TV17 ಅಂಗಡಿ ಉಂಟಾ? TV17 ನಿಮಗೆ ಅಂಗಡಿ ಉಂಟು? ದಾಲ್ ಹೊತ್ತುಚ್ಚಿ TV17 ಅಂಗಡಿ ಉಂಟಾ? ಹೋಗ್ತೀರ ಅಂತ ಹೇಳ್ತಾ ಇದ್ದೀರಿ. ಅನಿಲಣ್ಣ ಏರು ಮಾತ್ರ ಲೈವ್ ಮಲ್ತೊಂದುಲೇರಿಯೇ ಪೋದು ಬಲೆ ಅಡಿಗ್ಲ ಇಡೀಗ್ಲ ಬಲಿ ಬೈಯಡಿರ ಲೈವ್ಗೆ ಬರೋಣತ್ತ ಮಾರ್ರೆ ಮಾತಿರಲ್ಲ. ಸಂಧ್ಯೆ ಅತ್ತೆ ಅಂತ ನೆಗಡ್ತಾ ಇದ್ದಾರೆ TV17 ಅವ್ರು. ದಾಲ್ ಮುಟ್ಟಚ್ಚಿ ಪುದರ್ ಬಡ್ಚಿ. ಓಕೆ ಪುದರ್ ಬಡ್ಚ. ಓಕೆ ಜ್ಯೂಸ್ ಬೇಕು. ನೋಡಿ ಸಂಧ್ಯೆ ಸಿಸ್ಗೆ ಜ್ಯೂಸ್ ಬೇಕಂತೆ TV17. ಹೌದು, ಅದಕ್ಕೆ ಅಂಗಡಿ ಉಂಟಾಗಿ ಕೇಳ್ತಾ ಇದ್ದಾರೆ. ಡೋಂಗಿ ಪೋಪೆ ಬಂದು ಪೋತಿದೆ ಹೆಚ್ಚಿಗೆ. ಸಿಂಪಲ್ ಬಾಯ್ ದಾದಿ ಡೋಂಗಿ ಪೋಪೆ ಬಂದು ಪೋತಿದೆ ಓಡೆ. ಸಿಂಪಲ್ ಬಾಯ್ ಜನ ಇದ್ರ ಎಲ್ಲಿಗೆ ಹೋಗುದಾ? ಇವರನ್ನು ಬಿಟ್ಟು ಹೋಗ್ಬೇಕಲ್ಲ. ಎಂತೂ ಬೈಯಡ 5 ಗಂಟೆಗೆ ಅನಿಲಣ್ಣ ಕೊಡ್ತೆ ಏನ ಟೈಮಿಂಗ್ಸ್ ಇನಿ ಒಂಜಿ ಲೈವ್ ಅಂದಂದು ಮಲ್ಲೆಜ್ಜಿ ಮಲ್ಪುಲೆ ಲೈವ್ 5 ಗಂಟೆಗೆ ಕರೆಕ್ಟ್ ಹೆಂಗೆ ಮೂಲೊಂದು ಬರೋಡು ನೋಟಿಫಿಕೇಶನ್. ಈಜಿನ ಲೈವ್ಗೆ ಬರ್ಪುಜಿ. ಇಲ್ಲವ ಸಿಂಪಲ್ ಬಾಯ್, ನಾನು ಡೋಂಗಿ ಅಲ್ಲವ ಸಿಂಪಲ್ ಬಾಯ್. ಅದು ಜನ ಇದ್ರಲ್ಲ, ಜನ ಹೋಗ್ಲಿಕ್ಕೆ ಕೇಳುದಿಲ್ಲವ. ಬಂದಿದ್ರಲ್ಲ ಇರಲಿ ಅಂತ ನಾನಿದ್ದೆ. ಈಗ ಕೂಡ ಇದ್ದೀರ ನೋಡಿ.
ಎಷ್ಟಾಗ್ತದೆ ನೋಡು. ಒಂದು ಸ್ವಲ್ಪ ನಮ್ಗೆ ಸಂಜೆ ಇಲ್ಲಲ್ಲ, ಇನ್ನೊಂದು ಅರ್ಧ ಗಂಟೆ ಮಾಡಿದ್ರು ಓಕೆ. ಸಂಜೆ ಇರೋಣ 8 ಗಂಟೆ ಲೈವ್ ಪಂದಕ್ಕೆ ಏನೊಂದು ನಮ್ಮ ಅನಿಲ್ ಅಣ್ಣಕ್ಕೆ ಏನೊಂದು 10 ಗಂಟೆಗೆ ನೈಟ್ ನೋಡಿ. ಪಿನ್ ಐಡಿಗೆ ಕೂಡ ಇದು ಕನೆಕ್ಟ್ ಆಗಿ, ಯಾರಾದ್ರೂ ಇದ್ರೆ ಪಿನ್ ಐಡಿಗೆ ಕನೆಕ್ಟ್ ಆಗಿ. ಹತ್ತು ಗಂಟೆಗೆ ನೈಟ್ಗೆ ಲೈವ್ ಉಂಟು. ಸಂಜೆ ಸಿಕ್ಸಿದೆ, ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಯಾರೆಲ್ಲ ಇದ್ದೀರಾ ಬೇಗ ಕಮೆಂಟ್ ಮಾಡಿ. TV 17 ಹೋದ್ರಾ? ಅತ್ತೆ ಪಾನಿಪುರಿ ಬೇಕಂತ ಕೇಳ್ತಾ ಇದ್ದಾರೆ. ಹೌದು, ಪಾನಿಪುರಿ ಬೇಕು, ಅಂಗಡಿ ಉಂಟಾ? ಸಂಜೆ ಅತ್ತೆ ತಗೊಳ್ಳಿ. ಸಂಜೆ ಅತ್ತೆಗೆ 3 ಗ್ಲಾಸ್, ನಮಗೆ 1 ಗ್ಲಾಸಿಗೆ ಕೂಡ ಇಲ್ಲ. ಓಕೆ, ಇನಿ ಬರ್ಪೆ ಒಂತೆ ಪೊರ್ತುವಾನಲ್ಲ ಇಪ್ಪು. ಒಂತೆ ಪೊರ್ತಾನಲ್ಲ ಉಪ್ಪು ಇರು ಎಂತ ಜ್ಯೂಸ್ ಅದು? ಹೌದು, ಎಂತ ಜ್ಯೂಸ್ ಅದು? ಕೆಂಪು ಉಂಟು. ಯಾವ ಜ್ಯೂಸ್ ಅದು? ಪೋರ ಆಪುಜಿ ಪನಿಯಾರಿ ಇರುದಾನೆ ಬಾಲವಾಡ ಟೀಚರ್. ಎಂತ ಸಿಂಪಲ್ ದಾರಿದೆ ಪೋಡ ಸಿಂಪಲ್ ಆ್ಯಂಡ್ ಪೋಪೆ ಸರಿ ಬಾಯ್. ಯಾನ್ ಟೀಚರ್ ಅತ್ತಿ ನಿಕಲ ಟೀಚರ್ ಅತ್ತ ಮಾರ ನಿಕುಲ್ ಬಾಲ ಮಾಡಿದ ಜೋಕುಲ್ಲಕ್ಕನೆ ಮಲ್ಪಾರು. 1ಕ್ಕೆ ಬರ್ತದೆ, 2ಕ್ಕೆ ಬರ್ತದೆ. ಒಂದು ಸಂಜೆ ಇರಲ್ಲ ಶಾರ್ಟ್ ವಿಡಿಯೋ ತೂತೆ ಕಮೆಂಟ್ ಮೆಸೇಜ್ ಆಪುಜಿ. ಅನಿಲ್ ಅಣ್ಣ ಇರ್ ಫುಲ್ ವಿಡಿಯೋ ತೂಲೆ, ಮಲ್ಲ ವಿಡಿಯೋ ತೂಲೆ 15 ಮಿನಿಟ್ಸ್ ಉಂಡದೆ. ಆ ವಿಡಿಯೋ ತೂಲೆ 5 ಕಮೆಂಟ್ ಆಪುಂಡು. ಏತ ಪೊರ್ತುಗ ಲೈವ್ ಅನಿಲ್ ಬ್ರೋ 5 ಗಂಟೆಗೆ ನೀ ಫಸ್ಟ್ ಲೈವ್ ನಮ್ಮ ಅನಿಲ್ ಸುವರ್ಣ ಅವರದ್ದು ಫಸ್ಟ್ ಲೈವ್ ಉಂಟು. ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಓಕೆ, ಪರೋಲಿಯ ಜ್ಯೂಸ್ ಅಂತ ಕೇಳ್ತಾ ಇದ್ದಾರೆ. ಆ ಜ್ಯೂಸ್ ಕುಡಿಬೋದಲ್ಲ? ಒಳ್ಳೇದುಂಟಲ್ಲ? ಶಾಲೆ ಸಿಸ್ ಉಂಡಲ್ಲ ಅಂತ ಕೇಳ್ತಾರೆ. ಅತ್ತಿ ನೀವು ಬೇಡ ಅಂತೀರ. ಹೌದು, ನನಗೆ ಬೇಡವ ಜ್ಯೂಸ್, ಬೇಡ, ನಾನು ಜ್ಯೂಸ್ ಕುಡಿಯುವುದಿಲ್ಲ. ಇವರು ಮ್ಯೂಟಲ್ಲಿದ್ದಾರೆ ಅಂತ ಈಗ ಮ್ಯೂಟ್ ಮಾಡಿದ್ರು ನಮ್ಮ ಶಾಲಿನಿ ಸಿಸಿ. ಏನಾಯ್ತು ಶಾಲಿನಿ ಸಿಸಿ, ಯಾಕೆ ಮ್ಯೂಟು? ಶಾಲು ಅಂತ ಹೇಳ್ತಾ ಇದ್ದಾರೆ. ಆತ ಟೈಮ್ ಇಜ್ಜಿ ಶಾಲು ಕೆಪ್ಪಿಗೆ ತೂಲಿ ತೂಲೆ ಇರು ವಿಡಿಯೋ ತೂಲೆ ಕಮೆಂಟ್ ಮಲ್ಲೆಜ್ಜಿ ಎಂಗ್ಲೆ ವಿಡಿಯೋ ಬರಡು ವೀರ್ ತೂಲೆ ಶಾರ್ಟ್ ತೂಲೆ. ಓಕೆ, ಸಂಧ್ಯೆ ಅತ್ತೆ ಅದು ಜ್ಯೂಸ್ ನೋಡಿ ಏನು ಮಿಕ್ಸ್ ಇಲ್ಲ. TV 17 ಹೇಳ್ತಾರೆ ಮಿಕ್ಸ್ ಇಲ್ಲ ಅಂತ ಏನು ಕೂಡ ಜ್ಯೂಸ್ ಅಂತೆ ನೋಡಿ. ನಾ 5 ನಿಮಿಷ ಇದ್ದೇನೆ, ಮತ್ತೆ ನಾನು ಲೈವ್ ಎಂಡ್ ಮಾಡ್ತೇನೆ. ಎಲ್ಲರೂ ಮೆಸೇಜ್ ಹಾಕೋರು, ಎಲ್ಲರೂ ಬೇಗ ಬಂದು ಮೆಸೇಜ್ ಹಾಕಬೇಕು ಆಯಿತಾ? ಮತ್ತು ನಾನು ಹೋಗುದು ಈಗ. ಸಿಂಪಲ್ ಇಲ್ಲದ್ರೆ ನನಗೆ ಬೈತಾನೆ ಅಲ್ಲಿ. ಸಿಂಪಲ್ ನಾನು ಸ್ವಲ್ಪ ಲೇಟ್ ಆಯ್ತಲ್ಲ ಇವತ್ತು. ಸಿಂಪಲ್ ಬೈತಾ ಇದ್ದಾನೆ, ಅದಕ್ಕೆ ನಾನು ಹೋಗುದು ಸೀದಾ. ಸತ್ಯ ಅಲ್ಲ, ಏನು ಮಿಕ್ಸ್ ಇಲ್ಲಲ್ಲ. ಹಾಯ್ ಸಿಂಪಲ್ ಬಾಯ್ ಅಂತ ಹೇಳ್ತಿದ್ದೆ ನಮ್ಮ ಇನ್ಸ್ಪೈರಿಂಗ್ ವರ್ಲ್ಡ್. ನೋಡಿ ಶಾಲಿನಿ ಸಿಸಿ ಹೇಳ್ತಾ ಇದ್ದಾರೆ ಸಿಂಪಲ್ ಬಾಯ್ ಹಾಯ್ ಅಂತ ಹೇಳ್ತಿದ್ದೆ. ಕೆಪ್ಪಿ ಪನ್ನಂಗ ಆರು ಮ್ಯೂಟ್ ಇತ್ತಿನಲ್ಲ ಅಂದಿಯ ಸಿಂಪಲು ಅರೆಗೆ ಶಾಲಿನಿ ಸಿಸಿ ಕೇಂಡತೆ ಕೆಪ್ಪಿ ಪನ್ನಗಲ್ಲ. ನೀ ಶಾಲಿನಿ ಸಿಸಿ ದಾದ ಬನ್ನಿ ಗೊತ್ತಾಂಡೆ ಯಾರು? ಮತ್ತೆ ಯಾರಿಗೆ ಬೇಕು ಜ್ಯೂಸ್? ಜ್ಯೂಸ್ ಬೇಡ ನನಗೆ, ಸಿಂಪಲ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ 5 ಗಂಟೆಗೆ ನನ್ನ ಲೈವಿಗೆ ಬನ್ನಿ. ನೋಡಿ, ಎಲ್ಲರನ್ನು ಇನ್ವೈಟ್ ಮಾಡ್ತಾ ಇದ್ದಾರೆ ನಮ್ಮ ಅನಿಲ್ ಸುವರ್ಣ ಅವರು. ಎಲ್ಲರೂ 1 ಗಳಿಗೆ ಅನಿಲ್ ಸುವರ್ಣ ಅವರ ಲೈವಿಗೆ ಹೋಗಿ ಸಪೋರ್ಟ್ ಮಾಡಿ ಬರುವ. ಓಕೆ, ಎಲ್ಲರೂ ರೆಡಿಯಾಗಿ 5 ಗಂಟೆಗೆ ಬಸ್ ಬರ್ತದೆ ಲೈವಿಗೆ ಹೋಗ್ಲಿಕ್ಕೆ. ಮತ್ತು ಚಹಾ ತಿಂಡಿ ಎಲ್ಲ ಅವರೇ ಕೊಡ್ತಾರೆ ಆಯಿತಾ? ಚಹಾ ತಿಂಡಿದ ವ್ಯವಸ್ಥೆ ಉಂಟಂತ ಹೇಳಿದ್ದಾರೆ. ಬನ್ಸ್ ಮಲ್ಪಲೆ ಅವೇ ಅನಿಲಣ್ಣ ಬನ್ಸ ಅವಿನಿ ಏರು ಕೆಪ್ಪಿ ಕಾಚು ಕೇಂಜಿ ಪಲ್ ತಿಜುಡು ಎಂಚಿನ ತಿಜುಡು ಹೆಚ್ಚಿನ ಅರ್ಥ ಇಜ್ಜಿ. ನನಗೆ ಸಪೋರ್ಟ್ ಮೆಸೇಜ್ ಬೇಡ. ಆಯ್ತು, ನಿಮಗೆ ಸಪೋರ್ಟ್ ಮೆಸೇಜ್ ಬೇಡ, ನಾವು ಅಲ್ಲಿ ಹೈಡಲ್ಲಿ ಇರ್ತೇವೆ. ಹಾಗಾದರೆ ಬೇಕು ನನಗೆ ಬೇಕು. ಅನಿಲ್ ಸುವರ್ಣ ಆಟ ಕೊಡ್ತಾ ಇದ್ದಾರೆ. ಕಡಲೆಪುರಿಗೆ ಯಾರ್ರೀ ಕಡಲೆಪುರಿ ಯಾರ್ರೀ? ಸಂಧ್ಯಾಕ್ಕ ಮೋನೆಗೆ ತಾನೆ ಟೊಮೆಟೊ ಬರೋದುಂಡು. ಮೋನೆ ಕೆಂಪಾತನಿಗೆ ಜ್ಯೂಸ್ ಸೂಪರ್ಗೆ. ಟಿವಿಗೆ ಜೈ ಅಂತ ಹೇಳ್ತದೆ ನಮ್ಮ ಇನ್ಸ್ಪೈರಿಂಗ್ ವರ್ಲ್ಡ್ ಅವರು. ರೈಲ್ವೆ ಸ್ಟೇಷನ್ಗೆ ಜೈ. ಯಾಕೆ ರೈಲ್ವೆ ಸ್ಟೇಷನ್ಗೆ ಜೈ? ಎಲ್ಲಿಂಟು ರೈಲ್ವೆ ಸ್ಟೇಷನ್? ನಾನು ಬಸ್ ಬರ್ತದೆ ಅಂತ ಹೇಳಿದ್ದಲ್ಲ, ರೈಲು ಬರ್ತದೆ ಅಂತ ಹೇಳಿಲ್ಲ. ಟಿವಿ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ ನಮ್ಮದು
ಸಂಜೆ ಸಿಸ್ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಜ್ಯೂಸ್ ಒಳ್ಳೆ ಶೋಕಿತ್ತು ನಿಮಗೆ ಜ್ಯೂಸು. ವಾಟರ್ಗೆ ಜೈ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ ನಮ್ಮದು TV17. ಸಂಧ್ಯಾ ಅತ್ತೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ಡೋಂಗಿ ಯಾವ ಎಂಡು ಮಲ್ಪಲೆ ಸಿಂಪಲ್. ಓಕೆ ಬಾಯ್ ಸಿಂಪಲ್, ಬಾಯ್ ಅನಿಲ್ ಅಣ್ಣ, ಬಾಯ್ ಇನ್ಸ್ಪೈರಿಂಗ್ ವರ್ಲ್ಡ್, ಬಾಯ್ TV17, ಬಾಯ್ ಸಂಧ್ಯಾ ಸಿಸ್, ಬಾಯ್ ಸೌಮ್ಯ ಸಿಸ್, ಬಾಯ್ ಅಕ್ಷಿತಾ ಸಂದೀಪ್ ಬಕ, ಬಾಯ್ ಎಲ್ಲರಿಗೂ ಬಾಯ್. ಯಾರೆಲ್ಲ ಬಂದಿದ್ದಾರೆ ಅವರೆಲ್ಲರಿಗೂ ಬಾಯ್. ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಒಂಜಿ ಮುಪ್ಪ ಎಲ್ಲ ಬುಡ್ಪುಜಿ ಮಾರ್ರೆ ಲೈಕೇ ತುಂಡಿಯೇ. ಟಿವಿಯ ಮಂಡೆಗೆ ಜೈ. ಸಿಂಪಲ್ ಬಾಯ್ ಜೈ. ಸಿಂಪಲ್ ಬಾಯ್ ಲೈಕ್ ಏತುಂಡು ಬಲ್ಲ ಇಂಕ ನಿಮ್ಮ ಜೊತೆ ಮಾತಾಡು. ಓಕೆ ಓಕೆ, ನಾವು ಸಪೋರ್ಟ್ ಮೆಸೇಜ್ ಹಾಕುವುದಿಲ್ಲವಾ ಅಲ್ಲಣ್ಣ, ನಾವು ಮಾತಾಡೋದು ಹೀಗೆ. ಆದರೆ ನಡುವಲ್ಲಿ ಒಂದೊಂದು ಬೇಕಾಗ್ತದೆ. 30 ಉಂಡಾ? ಓಕೆ ಓಕೆ, ಡನ್ ಡನ್. 30 ಉಂಡಾ? ಜನ ಎಂಕ್ 29 ತೋಜೊಂದುಂಡು. ಫೋನಿಗೆ ಜೈ. 30 ಲೈಕ್ಸ್. ಥ್ಯಾಂಕ್ ಯು ಸೋ ಮಚ್. ಇವತ್ತು 30 ಲೈಕ್ಸ್ ಫಸ್ಟ್ ಟೈಮ್ ಬಂದಿದೆ ನನಗೆ. 30 ಲೈಕ್ಸ್ ನಿಮ್ಮೆಲ್ಲರ ಸಹಕಾರದಿಂದ 30 ಲೈಕ್ಸ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಕೆಪ್ಪಿ ಪೋಯಲ್ಲ ಗೊತ್ತುಜ್ಜಿ ಸಿಂಪಲ್ ಕೆಪ್ಪಿ ಪೋಯಲ್ಲ ಅಂದೆ. ಓಕೆ ಬಾಯ್ ಬಾಯ್. ಒಂದು ಉದ್ದದ ಮೆಸೇಜ್ ಮಾಡಲೇ ಮಾರ್ರೆ. ಓಕೆ TV17 ಸಂಧ್ಯಾ ಅತ್ತೆ ಬಾಯ್. ಓಕೆ ಬಾಯ್ 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 ಎಲ್ಲರಿಗೂ ಬಾಯ್. ನಾವು ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಬನ್ನಿ, ಸರಿಯಾದ ಸಮಯಕ್ಕೆ ಬನ್ನಿ. ಅಮ್ಮನ ಮಡಿಲು ಮಮತೆಯ ದೇಗುಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅನಿಲ್ ಸೋನ್ ಅವರು. ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಸಿಂಪಲ್ ಬಾಯ್ ಎಲ್ಲರಿಗೂ ಬಾಯ್ ಬಾಯ್. ಶಾಲಿನಿ ಸಿಸ್ ಬಾಯ್, ಸಂಧ್ಯಾ ಸಿಸ್ ಬಾಯ್, ಅನಿಲ್ ಬ್ರೋ ಬಾಯ್, ಎಲ್ಲರಿಗೂ ಬಾಯ್. ಸಿಂಪಲ್ ಬಾಯ್, TV17 ಬಾಯ್, ಕಿಚ್ಚ ಬಾಯ್, ಎಲ್ಲರಿಗೂ ಬಾಯ್. ಓಕೆ ಬಾಯ್ ಬಾಯ್ ಬಾಯ್. ಮೈ ಗಾಡ್ ನಾನು ಮಂತನ ಬೋಂಡು ಪಿರಶಾಗ ವಿಜಯಪನ